द्वितीयं ब्रह्मचारिणो ಮರಯಿ ಮರಧ್ಯಾನಿಸುತ್ತಿರುವಾಗ ನಾಮವೇ ಕಾಯಿಸೋ उमासुतं शोकविनाशकारणं नमामि ಶ್ರೀಶ ಭಟ್ ಅವ್ರು ಬಂದ್ರು. ಹಾಯ್ ಶ್ರೀಶ ಭಟ್ ಅವ್ರು, ವೆಲ್ಕಮ್. ಊಟ ಆಯ್ತಾ ನಿಮ್ದು? ಎಂಚ ಉಳ್ಳಾರು ಮೇಡಮ್, ಏನು ಹುಷಾರಲ್ಲಿ ಈರೆಂಚಲ್ಲಾರು? ವನಸಾಂಡೆ ಇರ್ನ ಆಂಡಿ ಆಂಡಿ ವನಸಾಂಡೆನ್ನ ಇರ್ನಾಡಿ ವನಸು ಇಡಿಲ್ಲ ಅಚ್ಚಿಪೊಚ್ಚಿ చాలా ముట్టరేజ్ పని పంది కొల్లోడు వన సాండ్ పనది దాదే వనస్సు గిత్తని గజిప్ దాదే ಗಜಿಪ್ ಸಾಂಬಾರಾ ಇರೇಗದ ಎಂಕ್ಲೆ ಗೊಂದಿ ಮನೋಲಿ ಆಜದಿನಿ ಬಕ್ಕ ಒಂದು ಬಟಲಿದ ಗಸಿ ಓಕೆ ಬಣ್ಣದಲ್ಲೇ ಬಕ ವಿಶೇಷ ಪೂರ ಪನ್ಲೆ ದಾದಾಳ ವಿಶೇಷ ಇತ್ತಿಲ್ಲ ಪನ್ಲೆ ಅತಿ ಬೇಕು ಚಾಲಡಿ ಏನ ಕಲ್ಪವಿರು ಬಾಬಕು ಅಂಚ ಬಂತು
ಸಂಗೀತ ಅವ್ರು ಬಂದರು. ಹಾಯ್ ಸಂಗೀತ, ವೆಲ್ಕಮ್, ಹೆಲೋ ಅಂತ ಹೇಳ್ತಾ ಇದ್ದಾರೆ. ದಾದಾಂಡ್ ಸಿಸ್ ಅವು ಕೂಡ ಅಂಚೆನೆ ಆಂಡಿ ಅವೊಂದು ಏಪತ್ತು ಆಯ್ತು ಒಂದೇ ಬರ್ಸ ಉಂಡೆ ಅಲ್ಪ ಇಜ್ಜಿ ಬರ್ಸ ಏನಾರೀತಿ ಇನಿ ಇಜ್ಜಿ ಬರ್ಸ ರಜೆ ಕೊಡ್ತೇವೆ ಅಲ್ಲಿ ಬರ್ಸ ಇಜ್ಜಿ ಅಲ್ಪ ಶಾಂತ ಎಲ್ಲಿಗೆ ಹೋದ್ರು, ಬೆನ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ನಮ್ದು ಸಬ್ಸ್ಕ್ರೈಬರ್ ಅಲ್ವಾ, ಅವರು ಬರ್ತಾರೆ. ಯಾರೆಲ್ಲ ಸಬ್ಸ್ಕ್ರೈಬರ್ ಇದ್ದಾರೆ ಖಂಡಿತ ಬರ್ತಾರೆ. ಸಂಗೀತ ಏನು ಭಾರಿ ಅಪರೂಪ, ಏನು ನಿಮ್ಮದು ಕಿರಿಕಿರಿ ಅಂತ ಹೇಳ್ತಾ ಇದ್ದಾರೆ. ಯಾರು ಏರ ಓದ್ನ ಒಂದು ಮೆಗ್ಗೆನ ಬಾಲೆ ಅವು ಲಕ್ಕೊಂದು ಬರ್ತೀನಿ ನಿದ್ರೆ ಸೀದಾ ಬರ್ತೀನಿ ಮಿತ್ ಲಕ್ಕುನು ಜಪ್ಪುಜಿ ಆಯ್ಕೆ ತೆಮ್ಮ ಆಯ್ಕೆ ಜಪ್ಪೆರ ಪೂಜಿ ತೆಮ್ಮಾಡು ಅಂಚ ಲಕ್ಕುನು ಸೀದಾ ನನ್ನ ಏನನ್ನಾಡೊಂದು ಬರ್ತೀನಿ ಮಿತ್ ಆಯ್ಕೆ ನಾನು ಕುಲ್ಲದಿನ ನಾನು ಓಡೆಲ್ಲ ಪೋಪೆತೆ ತಿಂಗಿದ್ರೆ ಪಿರೋ ಪೋಯರ ಸಾಧ್ಯ ಇದ್ದಾಯನ ಅಂಚ ಕುಲ್ಲ ಒಂದು ನಿಮಗೆ ಅದೇ ಕೆಲಸ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಸಂಗೀತನಿಗೆ ಅದೇ ಕೆಲಸ, ಶಾಂತಸಿಸ್ನ ಬೆನ್ನ ಹಿಂದಿ ಇರ್ತದೆ ಅಲ್ಲ. ಏನು ಶಿಶು ಮಂದಿರ ಪೊಪ್ಪೆ ಶಾಂತ ನಿನ್ನ ಕಿರಿಕಿರಿ ಜಾಸ್ತಿ ಆಯ್ತು, ನಾನು ಎಲ್ಲಿಗೆ ಹೋದ್ರು ಹಿಂದೆ ಬರೋದು ಅಂತ ಹೇಳ್ತಾ ಇದ್ರೆ ಈಗ ಯಾರು ಇದ್ರೆ ಬರ್ತಾರ ಅಂತ ಗೊತ್ತಾಗೋದಿಲ್ಲ. ಅದೇ ಶಾಂತಿಸ್ ಲೈಕ್ ಕೊಡಿಯ ಸಂಗೀತ ಮತ್ತೆ ಶಾಂತಸಿಸ್ ಲೈಕ್ ಕೊಡಿಯ. ನವಿರೇನೋ ಕುಣಿಬೇಕು, ನಾನು ಮೊದಲೇ ಬಂದಿದ್ದೇನೆ. ಓಕೆ, ಹೌದೌದು, ಫಸ್ಟ್ ಬೈದಿದ್ದೀರ ಶಾಂತದಿಸ್. ಇವತ್ತು ಒಂದು ದಿನ ಮಾತ್ರ ನಾನು ಕಣ್ಮರೆ ಆಗ್ತೇನೆ. ಇವತ್ತು ಎಲ್ಲರಿಗೂ ಫುಲ್ ಸಪೋರ್ಟ್. ಯಾಕೆ ಹಾಗೆ ಹೇಳುದು ಸಂಗೀತ, ಏನಾಯಿತು? ನಾನು ಕೊಟ್ಟಿದ್ದೇನೆ ಸಿಸ್ ಅಂದೆ ಸಿಸ್. ಓಕೆ ಓಕೆ, ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ದಾದಾ ಅಡಿಗೆ. ಅದ್ಯಾಕೆ ಹಾಗೆ ಹೇಳುದು? ಇವತ್ತು ಒಂದು ದಿನ, ಇವತ್ತೇ ಒಳ್ಳೆ ದಿನವಾ? ಈ ಬದುಕಿನ ಪಯಣ ತಿರುವುಯಿದೆ, ಈ ತಿರುವಣಿ ದಾರಿಯು ಸಾಗುತ್ತಿದೆ. ಸಂಗೀತ ಲೈಕ್ ಕೊಡ್ಲಿಲ್ವಾ? ಬರಲ್ಲ ಇನ್ನು. ವೈಟಿ ಬೇಡ ನನಗೆ. ಯಾಕೆ ಹಾಗೆ ಬೇಡ? ಏನಾಯ್ತು ವೈಟಿಯಿಂದ? ಲೈಕ್ ಬರಲೇರು ಶೋ ಮಲ್ಪು ನಾವು. ಹೌದು ಸಂಗೀತ, ನೀನು ಶೋ ಮಾಡುದ? ಆ ಟೆಂಪಲ್ ಅದು ಭಜನಾ ಮಂದಿರ, ಹೌದು ಭಜನಾ ಮಂದಿರ. ಈಗ ಕೊಟ್ಟೆ ಲೈಕ್. ಥ್ಯಾಂಕ್ ಯು ಸೋ ಮಚ್. ಮೂಲೊಂಚೂರೊಂದುಂಡಿ ಬೊಲ್ಕಿರುಂಡು ಅಂಚನ ಹೊರ ಕತ್ತಲೆ ಪಡಬೇಕು ಜೋರ್ ಬರ್ಸಾರ್ಪುಣಿ. ನಿಮ್ಗೆ ಯಾಕೆ ಸೂಪರ್ ಇದೆ ಅಂತ ಹೇಳ್ತಾ ಇದ್ರೆ? ಹೌದಾ, ತುಂಬಾ ಚಂದ ಇದೆ ಅದು. ಒಂಜಿ ಲೈಕ್ ಎನ್ನ ಉಂಡು ಅಂದಂದು ಗೊತ್ತಾಂಡು. ಥ್ಯಾಂಕ್ ಯು ಅವೇಶ್ ರಿಷಬ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸುಮ್ಮನೆ ಇರು ಶಾಂತ, ನಿನ್ನ ಹತ್ರ ಮಾತಾಡಿಲ್ಲ ನಾನು. ಒಂಜಿ ಲೈಕ್ ಎನ್ನ ಉಂಡು ಭೂಪನ ವಾಡದ ಅಧಿಕ ಪ್ರಸಂಗ ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್. ನಿಮ್ಗೆ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ. ರೆಡ್ ಉಂಡು. ಸಂಗೀತ ಲೈಕ್ ಕೊಡ್ತುಜಾ? ಸಂಗೀತ ಲೈಕ್ ಕೊಡ್ಲಿಲ್ವಾ ನೀನು? ಹೆಂಗ್ ಒಂಜಿ ಲಕ್ಷ
ಓ ತಕ್ಕೊಚ್ಚು. ನಾನು ಹೋದ್ರೆ ನೀನು ಒಬ್ಳೇ ಇರ್ಬೇಕು, ಮೇಲೆ ಯಾರು ಇಲ್ಲ ಶಾಂತ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಮಾತಿಲ್ಲ ನಾವು ಮನದಲ್ಲಿ. ಓಕೆ ಮಾಡಿ, ನಾನು ಕೊಟ್ಟೆ ಲೈಕ್ ಅಂತ. ಓಕೆ ಓಕೆ, ಬರ್ಬೋದು, ಅದು ಸ್ವಲ್ಪ ಲೇಟ್ ಆಗ್ತದೆ ಬರ್ಲಿಕ್ಕೆ. ಒಬ್ಳೆ ಸಾಕು ಅಂತ ಹೇಳ್ತಾ ಇದ್ದಾರೆ ಶಾಂತ ಮಿಸ್. ಅದು ಯಾಕೆ ಸಂಗೀತ, ಶಾಂತ ದಿಸ್ ನನ್ನ ಕಂಡ್ರೆ ಆಗುದಿಲ್ಲ, ಯಾಕೆ ಹಾಗೆ? ಕೊಡ್ಡಿಲ್ಲ ಲೈಕ್, ಸುಳ್ಳು ಹೇಳೋದು ಅಂತ ಹೇಳ್ತಾ ಇದ್ರು. ಮುಲ್ಪ ಕೋಳಿ ಜಗಳ ಗೊತ್ತಾ ಒಂದಿಜ್ಜಿ ಮಾರ ಅನ್ನಲ್ಲ ಕಲ ಕೋಳಿ ಜಗಳ ಕಲರಜ್ಜ ಅಂತ. ಶಾಂತಿಸ್ನಲ್ಲ ಸಂಗೀತನಲ್ಲ. ಇನ್ನು 4 ಕೊಡ್ತೀನಿ ಸಂಗೀತ. ಕೊಡ್ತೀರಾ? ಕೊಡಿ 4 ಅಲ್ಲ, 5 ಅಲ್ಲ, 7 ಅಲ್ಲ, 10 ಅಲ್ಲ, 20 ಕೊಡಿ ಆಯ್ತಾ. ಹೋಗಿ ನೀವು ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ಶುಭ ಧನ್ಯವಾದಗಳು. ಓದಿ ಶ್ರೀರಾಮ್ ರಾಮ್, ನಾಳೆ ಶ್ರೀರಾಮ್ ರಾಮ್. ಇದ್ದಾರೆ ಶಾಂತ ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೀವು ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದಿ ಶ್ರೀಶ ಭಟ್ ಮೊಕಲ್ಲ ఒక రోజున పాతేరు ನಿಂಚೇನೆ ಶಾಂತ 24 hours ವೈಟಿಲಿ ನೇಲೋದು ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಹಾಗೆ, ಅವರಂತಲ್ಲ, ಎಲ್ಲರ ಹಾಗೆ ಅಂದಂದ ಆಯ್ ಶಾಲೆದ ಪನ್ಪಿನಿ ಆಯ್ಗೊಂದು ಚೂರು ಪಾತೆನಾಗ ಚೂರೊಂದು ಹಾಕೊಂಡು ಶಾಲೆದ ಪನ್ಪಿನಿ ಹೋಗಿ ಬಾ. ಅವು ಜೈ ಶ್ರೀರಾಮ್ ಉಂಡತೆ ಅಕ್ಲೆ ಕಲ್ಪ ಬರುತ್ತೆ ಜೈ ಶ್ರೀರಾಮ್, ಅವೇನು ಪನ್ಪಿನಿ. ಶುಭ ಧನ್ಯವಾದಗಳು. ಓದಿ ಶ್ರೀರಾಮ್ ರಾಮ್, ನಾಳೆ ಶ್ರೀರಾಮ್ ರಾಮ್. ಶುಭವಾಗಲಿ, ಹೋಗಿ ಬನ್ನಿ, ನಾಳೆ ಶ್ರೀರಾಮ್ ಅಂಚ ಪನ್ಪಿನಿ. ನಾಳೆ ಸಿಗ್ತೇನೆ ಶ್ರೀರಾಮ್ ಪನ್ಪಿನಿ ಆಯ್ತಾ. ಅವ ನಮಗ್ ಅರ್ಥ ಪೂಜಿ, ಅರ್ಥ ಮಾಡ್ಕೊಡವ. ಅವು ಪಲ್ಲೆ ಹಂಸವಾಹಿನಿ ಪಲ್ಲೆ. ಈ ಹಂಸವಾಹಿನಿ ಜ್ಞಾನದಾಯಿನಿ, ನಮ್ಮ ದಾರಿ ತೋರು. ಕೊಡ್ತೀನಿ 1 ಮಿನಿಟ್, ಚಾರ್ಜ್ ಇಲ್ಲ ಮೊಬೈಲ್ ನಲ್ಲಿ. ಸೂಪರ್ ಅಂತ ಹೇಳ್ತು ನಾನು. ಶುಭ ಈರ್ನ ಒಲ್ಪ ಊರು ಶಾಂತ ಸಿಸ್ಪನ್ಕೇನು ಒಂದುಲ್ಲೇರು ಶ್ರೀಶ ಭಟ್ ಸ್ಪೆಷಲ್ ದಾಲ ಇಜ್ಜಿ ರೈಸ್ ಬೊಕ್ಕ ಸಾಂಬಾರ್ ಪನದುಲ್ಲೇರು. ಊರು ಮುಡಿಪುದಲ್ಪ ಉಪ್ಪುನು ಬಾಂಬೆಡಿ ಈರ್ನ ಓಲು ಬ್ರೋ ಕೇನೊಂದುಲ್ಲೇರು.
ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳ್ತಾರೆ. ಎನ್ನ ಆಂಡು ಪರದಿಲ್ಲ ಆಂಡು ಬ್ರೋ, ಎನ್ನ ಆಂಡು ಹೇಗಂದ್ರೆ ಮನಸ್ಸ ಆಂಡು ಶಾಂತಕ್ಕ. ಇಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ಮು? ಆಯ್ ಶ್ರೀಶಾ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಎನ್ನ ಉಡುಪಿ ಪರಂದುಲ್ಲೇರು ಅರ ಉಡುಪಿಗೆ ಉಡುಪಿದಾರ ಶ್ರೀಶಾ ಭಟ್. ಎನ್ನ ಅಮ್ಮ ನೆಪ್ಪಿ ಏರು ನೆಪ್ಪಿನಿ ಅಮ್ಮ ದಾಯಿ ನೆಪ್ಪಿನಿ ಅಮ್ಮ ಅಜ್ಜನೊಟ್ಟಿಗೆ ಪೋಪು ಜನ ಆಗ್ಲೇನ್ ಬಿಡ್ರೆ ಟ್ಯೂಷನ್ಗ ಅಮ್ಮ ಆಚೆ ಏರ್ ನೆಪ್ಪಿನಿ ಅಮ್ಮ ಎನ್ನ ಅಮ್ಮ ನಿನ್ನಮ್ಮ ದಾಯಿ ನೆಪ್ಪಿನಿ ಮತ್ತು ಹೆಚ್ಚಿದತ್ತು ಪೆಚ್ಚಿ ಕಟ್ಟು ನೈ ಪೆಚ್ಚಿದಾಯಿ ಕಟ್ಟುನು ಈ ಜೋರ ಸೈ ಥರ್ಡ್ ಲೈಕ್ ನನ್ನ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಸಂಗೀತ ಆಯೇ ಎನ್ನ ಪಪ್ಪ ಜೋಕ್ಲೇನು ಟ್ಯೂಷನ್ ಬಿಡ್ರೆ ಪೋಪೇರು ಗಾಡಿಡು ಅದಕ್ಕೆ ಮೇಲೆ ಪೋಪೆ ಎಪ್ಪಲ್ಲ ಇತ್ತ ಪೋಪಣ್ಣಲ್ಲ ಪೋಪುಜೆ ಎನ್ನ ಜಕ್ಕಲು ಕುಲೊಂತೆ ಹೆಂಗ್ ಬರ್ತೀನಿ ಪಪ್ಪ ಕಡೆಗಿನ ಬರ್ತೀನಿ ಆಯ್ನ ಅಮ್ಮ ನೆರ್ಪೇರಿಗೆ ಬೋಂಡ ಸ್ಟಾರ್ಟ್ ಒಳ್ಳೆ ಸಾರು ಎನ್ನ ಪಪ್ಪ ಗಾಡಿ ಸ್ಟಾರ್ಟ್ ಮಾಡ್ಬಾರ್ದು ಎತ್ತೆ ಒಲಿಪೆ ತುಲೆ ನಿನ್ನ ಇಂಚು ನಾವು ಅವು ಎನ್ನ ಪುಸ್ತಕ ಈ ಬಾರಿ ಬರೇಪ ಪುಸ್ತಕ ನೀಕ್ ಹೋಮ್ವರ್ಕ್ ಕೊಡ್ತೀರಾ? ಹೋಮ್ವರ್ಕ್ ಕೊಡ್ತಾರೆ ಶಾಲೆಡಂದು ಕೊಡ್ತೀರಾ? ತಾನೇ ಕೊತ್ತು ಜೇರು ಕೊರುಡ ತಕೊಳು ಹೋಮ್ವರ್ಕ್ ಅಪ್ಪಗಿಗಳು ಒಂದು ಬರೇಪ. ಓ ಅವು ಕೂಡ ಯಾನೇ ಬರೀತೀನಿ ಶಾಂತಿ తెలుతుందిలేరు. ಫೋರ್ತ್ ಲೈಕ್ ಥ್ಯಾಂಕ್ ಯು ಸಂಗೀತ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ಲೈಕ್ನ ಸುರಿಮಳೆ ಆಗ್ಬೋದಲ್ವಾ ಸಂಗೀತ? ಒಂದು ಪನ್ ಲೇಲೆಗೆ ಪನ್ ಮೆಲ್ಲ ಪನೋಡು ಅಂಚತ್ತು ಲೇ 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 ಲೇಗಾ ಲೇ 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 ಲೇಗಾ ಲೇ 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 ಲೇಗಾ ಅಂಚತ್ತು ಕಣ್ಣು ಬುಡ್ದು ನೀರು ದೊಲಯಿ ಎತ್ತಿ ನೀರಿಗ ಕಣ್ಣು ಬುಡ್ದು ನೀರು ದೊಲಯಿ ಎತ್ತಿ ನೀರಿಗ ಅಣ್ಣೆ ಪಲ್ಪೆ ಕೇಳಿ ಮತ್ಸ್ಯ ದೇವಿರತ್ತೆಗ ಲೇ 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 ಲೇಗ ಲೇ 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 ಲೇಗ. ಏತ ಐಡಿ ಉಂಡದಾದಲಾಗಿ ಐಡಿ ಕೊರ್ಲಿ ಅವಂಚತ್ತಿಯ ಬಾಬಾ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಮಾರ ಜೋರು ಬರ್ತುಂಡು ಇಜ್ಜೆ ಬ್ರೋ ಅವನು ಉಂಡೆ ಪರಂದ್ರೆ 7th ಲೈಕ್ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ನನಗೆ 4 ಕಾಣ್ತಾ ಇದೆ ಮಾತು ಕೆಲವು ಶಾಂತಿ ಸಬ್ ಮಲ್ತದೆ ಪನೊಂದುಲ್ಲೇರು ಇರೇಗ್ಲ ಮಲ್ಪೆ ಓಕೆ ಪನೊಂದಿನ ಆಂಡ್ ಮಾರೆ ಪಿದೈ ಪೋವೆರೆಗೆ ಉದಾಸೀನ ಅಂದಿಯೇ ಬರ್ಸೆತ್ತನ ಅಂಚೆನೆ ಪಿದೈ ಪೋವೆರೆ ಮಸ್ತ್ ಉದಾಸೀನ
ಶಾಂತ ಸಿಸ್ ಡನ್ ಬರೋದಿಲ್ಲೇರು ಶ್ರೀಶಾ ಭಟ್ ఉండు ఎల్లే ఉండు బయ్య వల్ల ఎల్లే అమ్మ పని ఇందు బయ్య ಓ ఉండు ನಾನು 5 ಲೈಕ್ ಕೊಟ್ಟೆ. ಓಕೆ ಓಕೆ ಸಂಗೀತ, ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಥ್ಯಾಂಕ್ ಉನ್ನ ಯು. ಏರವಂತಿದಿ ಒಂದು ಎನ್ನ ಬುಕ್ಕು ಮಾರ್ರೆ ಉನ್ನ ಏವಂತಿ ಯಾನ್ ಮಲ್ದಿ ನಾವು ಅಜ್ಜಿಯ ಮಂಪ ಮಮ್ಮಿ ಮಲ್ದಿನಿ ಮಮ್ಮಿ ಮಲ್ದಿನಿ ಅಜ್ಜಿಯ ಮಂಪ ಜಿಯಾಗ ಮಲ್ಪರ ಗೊತ್ತು ಜೊತ ಅಪ್ಪು ಜಿಯ ಗೊತ್ತು ಜಿಯಾಗ ಬಬ್ಬಾಡ ಮಾತ್ರ ಗೊತ್ತು. ಅಬ್ಬು ಪಿಯ ಕುಡ್ಲಾನೆ ಎನ್ನ ಕುಡ್ಲೆ ಎನ್ನ ಸುರತ್ಕಲ್ ಬ್ರೋ ನಮ್ಮದು ಸುರತ್ಕಲ್. ఆయన డౌట్ సుమారుండు అందందు ఆయన సుమారుండు పాతెండ ఆయన ಡೌಟ್ಗೆಲ್ಲ ಉಂಡಾಯಿ ಅವು ಏನ್ ಮಲ್ತೀನಿ ಮುಂದೇರ್ ಮಲ್ತೀನಿ ಅಂತ చెప్పురా. ಶಾಂತ ನೀನು ಹೋಗು, ನಿನ್ನ ಸಪೋರ್ಟ್ ಸಾಕು ಅಂತ ಹೇಳ್ತಿದ್ರೆ ಯಾಕೆಯಾ? ನನ್ಗೆಲ್ಲರೂ ಸಪೋರ್ಟ್ ಬೇಕಾ ಸಂಗೀತ? ಓಕೆ ಸಿಸ್, ಓಕೆ 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 ಶ್ರೀಶಾ ಭಟ್, ಥ್ಯಾಂಕ್ ಯು. ನೀವು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈ ಪದನ ಲೇ 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 ಕಂಪ್ಲೀಟ್ಲಿ ಈ ಪದನ ಲೇ 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 ನನ್ನ ಹತ್ರ ಯಾಕೆ ಹೇಳೋದು ಅಂತ ಹೇಳ್ತಾ ಇದ್ದಾರೆ. ನೀವು ಫೇಕ್, ಓಕೆ ರಿಯಲ್ ನೇಮ್
ದುರ್ಗಾ ಸಿಸ್ ಬನ್ನಿ, ಬೇಗ ಬನ್ನಿ ಅಂತ ಹೇಳ್ತಾ ಶಿಶಾ ಭಟ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಂಗೀತ ನಾನು ಯಾರು ಅಂತ ಕೇಳ್ತಾ ಇದ್ದಾರೆ. ಕನಸು ಅವರು ಶಿಶಾ ಭಟ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಓಕೆ ಓಕೆ ಪರವಾಗಿಲ್ಲ, ಓಕೆ ಅದು ದುರ್ಗಾ ಸಿಸ್ ಅಂತ ಹೇಳ್ತಾರೆ. ಬತ್ತೆ ಸಿಸ್ ಬಾಲೆನ್ ಬುಡ್ರೆ ಪೋಯ್ನಿ ಅಂಚ. ಶಾಂತ ನೀನು ನೋಡ್ಲಿಕ್ಕೆ ಬ್ಯೂಟಿಫುಲ್ ಇದೆ, ಆದ್ರೆ ನೀನು ಮಾತ್ರ ಬ್ಯೂಟಿಫುಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂಚಿನ ಎಂತದ ಸಂಗೀತ. ಅನಿಲ್ ಬ್ರೋ ದುರ್ಗಾ ಸಿಸ್ ಜಂಪ್. ಹೌದೌದು ಅನಿಲ್ ಏರಿಯೇ. ಶ್ರೀಶಾ ಭಟ್ ಅವರು ಲೈವ್ ಓನರ್ ಜಂಪ್ ಆತಿರಿಗೆ ಕೇಳಿಬಿಡಿ. ಹೌದೌದು ಜಂಪ್ ಆಗಿ ಬಂದದ್ದು ನಾನು. ಆಯ್ತು ನಿಮ್ದು ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಮೆಸೇಜ್ ಸಂಗೀತ ದುರ್ಗಾ ಸಿಸ್ ಇಜ್ಜಿ ಚಾದಿಯರ ಪೋತುಜಿ ಚಾಯಾన్ని ನಿಂಡೋದು ಎಂಗ್ಲಿ ನೀರಿಜ್ಜಿ ಮಾರ ಮಿತ್ತ ನೀರು ಬರ್ಪುಜ್ಜಿ ಆಯ್ಕೆ ನಮ್ಮನವಳು ಮೆಗ್ದಿ ಚಾದಿತ್ತಲ್ಲ ಅವಿರ್ಬೋದು ಬತ್ತಾತ್ತೀನಿ ಬಂದಾಗ చామతో అన్నగలుతు ನೀರು ಬರ್ಪುಜ್ಜಿ ನೀರು ಬತ್ತಿಂದ ವರ ಪೋಂಡು ತೋಡ್ ಬರ್ತದೆ. ಎಲ್ಲಿಗೆ ಹೋಗಿದ್ದೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ನಾನು ಯಾರು ದುರ್ಗಾ ಸಿಸ್ ಗೊತ್ತಿಲ್ಲ ಕನಸು ಅವರೇ, ನೀವು ಯಾರಂತ ನನಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಯಾರಂತ. ಚಾನ್ಸ್ ಇಲ್ಲ ಇಜ್ಜೆ ಸಿಸಿ ಎಂಕೊಳದೆ ನೀರಿಜ್ಜಿರೆ ಇಕ್ಕಡ ಮನಸ್ಸು ನಾನು ಅವಲೇ ಮಲ್ತು ಬರ್ತೀನಿ ಎಂಗಳು ಪೂರ ನೀರು ಇಜ್ಜಿ ಮೂಲ ಬಕ್ಕೆ ಇಂಜಿನ ಅನ್ಕೊಂಡು ಚಾನ್ಸ್ ಇಲ್ಲ. ಎಲ್ಲ ಬೇಲೆ ಪೂರ ಉಳಿದು ಬಾಜನ ದೆಕ್ಕರೆ ರಾಸಿ ಉಂಡು, ಕುಂಟರ್ದ ರಾಸಿ ಉಂಡು, ಊಲಾತ ಜಂಕಿ ಮಿತ್ತು ಬರ್ಪಿನ ಬೊರ್ಚಿದ ನೀರಿಜ್ಜಂದೆ ನೀನು ಕಾಣೆ ಬೈದು ನೀರು ಚಾನ್ಸ್ ಇಲ್ಲ ಸಿಸ್. ಚಾನ್ಸ್ ಇದೆ ಹೆಂಗೊಳದೆ ಬೇಲೆ ತೂನಾ ಮಂಡೆ ಚಾಪುಡಿ ನೋಡಿ ಈಗ ಒನ್ ಎಂತ I1 A1 ಚಾನ್ಸ್ ಅಂದು ಆನದಾದ ನಿಂಕು ನಿನ್ನ ಬೇಲೆ ಪೂರ ಹೊಡೆದು ನನಗೆ ನೀರು ಬತ್ತಕ್ಕ ಬೇಲೆ ನನಗೆ ಕೊಡ್ತಾ ಗೊತ್ತುಂಡೆ. ಶಾಂತ ಅಂತ ಹೇಳ್ತಿದ್ದಾರೆ. ನಂಬರ್ 1ಗೆ ಅಲ್ಲಿ ಅವು ಇಂಚೆ ನಂಬರ್ 1 ಬರ್ತೀನಿ ಮಾರ್ರೆ. ಸಂಗೀತ ನಿಮ್ಗೆ ಹೇಗೆ ಅದು ನಂಬರ್ 1 ಬಂದದ್ದು ಮಾರ್ರೆ. ಶಾಂತ ಸಿಸ್ ನಾನು ಯಾರು ಅಂತೇಳಿ ದುರ್ಗಾ ಸಿಸ್ಗೆ ಏರಿಯೇ. ಹೌದು ನಿನ್ನೆ ಕೂಡ ಬಂದಿದ್ರಲ್ಲ ಅನಿಲ್. ಅಲ್ಲ ಕನಸು ಅವರೇ, ನಿನ್ನೆ ನಾನು ರಾತ್ರಿ ಲೈವ್ ಹಾಕಿದ್ದೆ ಡ್ಯಾನ್ಸ್ ಇದು ಗೊತ್ತುಂಟಾ, ಅದಕ್ಕೆ ನೀವು ಬಂದಿದ್ರಿ. ನಾನು ನಿಮಗೆ ಹಾಯ್ ಅಂತ ಹೇಳಿದೆ. ಅನಿಲ್ ಬ್ರೋಯೇ ಅವ್ವ ನಮ್ಮ ಒಂದೆತ್ತ ಅವು ನೊಂದು ಬೆಂದ ಅನಿಲ್ ಬ್ರೋವ. ಹೌದಾ ಅನಿಲ್ ನೀನಾ? ಅನಿಲ್ ಹಾಗಾದ್ರೆ ನನಗೆ ಗೊತ್ತಾಯ್ತು, ಶಾಂತಿಸ್ ಅನಿಲ್ ಅಂತ ಕರಿತಾ ಇದ್ದಾರೆ ಇನ್ನನ್ನೆಯ. ನನಗೆ ಗೊತ್ತು ಹೇಗೆ ತಗೊಳ್ಬೇಕಂತ ನಂಬರ್. ಹೌದೌದು ಸಂಗೀತ. ಕನಸು ಅನಿಲ್ ಬ್ರೋ ಹೌದು ಅಕ್ಕ. ಹೌದಾ ಕನಸು? ಅದು ಯಾಕೆ ಚೇಂಜ್ ಮಾಡಿದ್ದು ಹೆಸರು, ಯಾಕೆ ಚೇಂಜ್ ಮಾಡಿದ್ದು? ಶ್ರೀಶಾ ಭಟ್ ತೆಲ್ತೋದು ಒಳ್ಳೇದು, ಸಪೋರ್ಟಿಂಗ್ ಒಳ್ಳೇದು. ಥ್ಯಾಂಕ್ ಯು ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ. ಹೌದಾ ಕಿರೀಟ ಮತ್ತೊಂದು ಪೋಪುಣ ಅವು ಪೋಪುಚಿ ಕಿರೀಟ ಮತ್ತೊಂದು ಅವು ಕಿರೀಟ ಪಲ್ಲೆ ಶಾಂತಿ ಕಿರೀಟ ತಿಕ್ಕದನತ್ತೆ ಐ ಕೆಡ್ಡಂಡು. ಶಾಂತನಿಗೆ ನಂಬರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಬೈದಕ್ಕೆ ಚೇಂಜ್ ಮಾಡಿದೆ. ನಾನು ಬೈದದ್ದ? ಹೌದು ಅದು ಯಾಕೆ ಸುಮ್ಮನೆ ಅದೇ ಸರ್, ನನಗೆ ತುಂಬ ಇಷ್ಟ ಆಗಲಿಲ್ವಾ ಅದು. ನೀನು ಫಸ್ಟಿಗೆ ಇರ್ತೆ ಅನಿಲ್ ಅಂತ ಇತ್ತಲ್ಲ, ಅದುವೇ ಒಳ್ಳೇದು. ಅದೆಲ್ಲ ಇರ್ತದೆಯೇ, ಇದು ನಮ್ಮ ಜೀವನ ಅಂದರೆ ಇದು ಒಂಥರ ಪ್ರಾಬ್ಲಮ್ ಇದ್ದೇ ಇರ್ತದೆ. ನಾವು ಅದಕ್ಕೆಲ್ಲ ಹೆಸರು ಯಾಕೆ ಚೇಂಜ್ ಮಾಡೋದಲ್ವಾ. ಇದು ಚೆಂದ ಉಂಟು. ಚೂರು ಸ್ಕ್ರೂ ಲೂಸ್ ಬರೋದ್ರಲ್ಲಿ ಬೋಂಡ ಸಂಗೀತ ಬೋಂಡ ಮಕ್ಕಳೆಲ್ಲ ಡೈ ಭಾರಿ ಗಮ್ಮತ್ತುಂಟು ಅಂದಂದು
ಅವು ಈ ತರ ನಾ ಕಿರೀಟ ತಿಕ್ಕಕ್ಕ ಪೋಪುಜಿ ಸಂಗೀತ. ಇದು ಹೇಗಿದೆ ಸಿಸ್ಸು? ಚಂದ ಉಂಟ, ಚಂದ ಉಂಟು. ಇದು ಕೂಡ ಚಂದ ಉಂಟು. ಯಾವ ಕನಸು ನಿಜ ಅಂತ ಹೇಳ್ತದೆ. ಕನಸು ನಿಜ ಆಗ್ಲಿಕ್ಕೆ ಉಂಟಾ? ನನ್ಗೆ ಗೊತ್ತಿಲ್ಲಪ್ಪ. ಕನಸು ನಿಜ ಆಗುದು, ಕೆಟ್ಟ ಕೆಟ್ಟ ಕನಸು ಎಲ್ಲವೂ ನಿಜ ಆಗ್ತದೆ. ಒಳ್ಳೆ ಕನಸು ಯಾವ್ದು ಕೂಡ ನಿಜ ಆಗುದಿಲ್ಲ ಮಾರ್ರೆ. ಅಂದಿ ಮೊಕಲ ನಡೈಡಾಯಿ ಜಿತ್ತಿತ್ತು ತೂಲೆ ಕೊಡತೆ ಇಂಚಿನ ಬಟ್ರೆ ಇರ್ತೇಲಿಪ್ಲೆ ಯಾನ್ ಹೋದ್ವೆ ಕಿರೀಟ ಎರೆಗು ಬೋಡು ಅವೇನು ಮತ್ತೊಂದು ಗೋಡೆಗೆ ಹಾಕ್ಲಿಗೆ ಇತಕ ಸಂಗೀತದ ಅದನ್ನುಕ. ಶಾಂತ, ನಿನಗೆ ಬೈಯೋದು ಬಿಟ್ರೆ ಬೇರೇನು ಗೊತ್ತಿಲ್ವಾ? ನಿನ್ ಗಂಡನಿಗೆ ಹೀಗೆ ಬೈತಾ ಇರ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಆರೋಲ್ ನೆರ್ಪೇರು ಅವರೆಲ್ಲಿ ಬೈತಾ ಇದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ ಅಷ್ಟೇ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನಿನ್ನನು, ഇരുളಲ್ಲಿ ಕಾಣುವೆ ಕಿರು ನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆನು ನಾ ಮಳೆಯನು, ಬಿಡದಂತೆ ಹಿಡಿವೆ ಈ ಕೈಯನು. ಶ್ರೀಶಾ ಭಟ್ ನಗ್ತಾ ಇದ್ದಾರೆ. ನಿಮ್ದು ಬಿದ್ದ ಕನಸು ನಿಜವಾಗಿದೆಯಕ್ಕ? ಇಲ್ಲಪ್ಪ, ನಂದು ಬಿದ್ದ ಕನಸು ಯಾವ ಕನಸು ಕೂಡ ನಿಜ ಆಗಲಿ. ನನ್ಗೆ ಒಳ್ಳೆ ಕನಸೇ ಬೀಳುದಿಲ್ಲ, ಗೊತ್ತುಂಟಾ? ಒಳ್ಳೆ ಕನಸು ಬಿದ್ರೆ ಆಗ್ಬೋದು, ಇದು ಹೆದರಿಕೆ ಆಗುವಾಗಿ ಕನಸು ಬೀಳುದು ನನ್ಗೆ. ಅದೇ ಯಾಕೆ ಸುಮ್ಮನೆ ನಿಜ ಆಗ್ಬೇಕು? ಪಾಪ ನಿನ್ನ ಗಂಡ ಬೇಜಾರಾಗುತ್ತೆ ಎನಿಸ್ಕೊಂಡ್ರೆ ಅಂತ ನಿನ್ಗೆ ಯಾಕೆ ಬೇಜಾರಾಗೋದು? ಅವರು ಅನನ್ಯವಾಗಿದ್ದಾರೆ. ಶಾಂತ ಸಿಸ್ಸು ಬೊಡ್ಚಿ ಎಂಕುಲ ಬುಡೊಡ್ಚಿ ಎಂಕುಲು ಉಲ್ಲ ಪಿರಾವಡು ಬರೋದಿಲ್ಲ. ಶಾಂತ ಸಿಸ್ಸಿನ ಶ್ರೀಶಾ ಭಟ್ ಉಡುಚಿ ಯಾರು ಓದು ಯಾರುಲ್ಲೇರು, ಶ್ರೀಶಾ ಭಟ್ ಅವಳುಲ್ಲೇರು. ಯಾಕೆ ನಿಮ್ಗೂನು ಪ್ರಾಬ್ಲಮ್? ಹೌದು, ನಿಮ್ಗೇನು ಪ್ರಾಬ್ಲಮ್? ಹೌದೌದು, ಅದು ಅವರಷ್ಟಕ್ಕೆ ಅವರು ಇರ್ತಾರೆ. ನಿಮ್ಗೇನು ಪ್ರಾಬ್ಲಮ್ ಇಲ್ಲದಿದ್ರೆ ಕೂಡ ಸರಿ ಬ್ರೋ ಅಂತ ಇರ್ತದಲ್ಲ. ಓ ಗಂಡ ಪರ್ಸ್ನಲ್ ಅಲ್ಲ, ಮತ್ತೆ ಅದು ಪರ್ಸ್ನಲ್ಲೇ ಎಲ್ಲರಿಗೆ ಕೂಡ. ಹೌದು ಅಂತ ಹೇಳ್ತಾ ಇದ್ದಾರೆ, ಅದು ಪರ್ಸ್ನಲ್ ವಿಷಯಕ್ಕೆಲ್ಲ ಬರಬಾರ್ದು. ರಮಣನಿಲ್ಲದ ನಾರಿ ಪರರ ಕಣ್ಣಿಗೆ ಸಂಗೀತ ಊಟ ಏನು ಅಂತ ಕೇಳ್ತಾ ಇದ್ದಾರೆ. ಸಂಗೀತನಿಗೆ ಎಂತ ಊಟವಾ? ಸಂಗೀತ, ನೀನು ನಿಜ ಹೇಳಂತೆ. ನನ್ನೇ ಕೊಂಡು ಬಂದದ ನೀನು? ಸಂಗೀತ, ನೀನು ನಿಜ ಹೇಳ್ಬೇಕೀಗ ನನಗೆ. ನನ್ನ ಹೆಸರು ಇಟ್ಕೊಂಡು ಬಂದದ್ದ? ವಾ ನಮೂನೆದ ವೇಷಲು ಪೂರ ಇಲ್ಲದ ಅಂದಂದು. ಶ್ರೀಶಾ ಭಟ್ ನಗರ್ತಾ ಇದ್ದಾರೆ. ಊಟ ಹೀರೆಕಾಯಿ ಪಲ್ಯ ಚಪಾತಿ ಅಂತೆ. ಊಟ ಹೀರೆಕಾಯಿ ಪಲ್ಯ ಚಪಾತಿ. ಮೀನಿಲ್ವಾ ಸಂಗೀತ? ಮೀನು ತಿನ್ನುವುದಿಲ್ವಾ? ಸಂಗೀತ ನೀನೊಬ್ಬಳೆ ಅಲ್ಲ ಪ್ರಪಂಚದಲ್ಲಿ ಸಂಗೀತದ ಅಲ್ಲ. ಈಗ ವೈಟಿಯಲ್ಲಿ ನಾನೇ ಇರುದು ಮಾರಾಯ. ಸಂಗೀತ ಅಂದ್ರೆ ವೈಟಿಯಲ್ಲಿ ನಾನೇ ಸಂಗೀತ ಅಂದ್ರೆ. ಮೀನು ಮಾರುಣ ಬುಡ್ತಿರ್ಗೆ ಅವೇ ಅನ್ಕೇನು ಮೀನಿಜ್ಜ ಅಂದ್ರೆ ಅಲೆ ರಡ್ಡು ನೆರಳೆ ಸಿಸ್ಸು. ಮೀನು ತಿನ್ನಲ್ಲ, ಚಿಕನ್ ಮಾತ್ರ. ನಮ್ಮ ಖಾಲಿ ತೆಲಿಪುನತ್ತೆ ವೀಕ್ಲಿ 1 ಟೈಮ್. ಅದ ಅಷ್ಟೇಯ ನೀವು ಮೀನು ತಿನ್ನೋದು ಅಲ್ವಾ ಸಂಗೀತ? ನನಗೆ ಡೌಟ್, ಒಂದು ಸ್ವಲ್ಪ ಇಟ್ಕೊಂಡು ಬಂದದ್ದು ಅಂತ ಸ್ವಲ್ಪ ಡೌಟ್ ಇದೆ ನನಗೆ. ಕನ್ಫರ್ಮ್ ಆಗ್ಲಿಲ್ಲ, ಎಲ್ಲ ಕ್ಲಿಯರ್ ಆಗ್ಲಿಲ್ಲ ನನಗೆ. ಕ್ಲಿಯರ್ ಆದ್ರೆ ಮತ್ತೆ ನಿನ್ಗೆ ಹಬ್ಬ ಆಯ್ತಾ?
ವೀಕ್ಲಿ ಒನ್ ಟೈಮ್ ಅದೇ ದಾದೆ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಕಾಸು ಬೋಡತ್ತೆ ಹೊರದಲ್ಲೇರು ಅದೇ ಕಾಸು ಬೋಡಿ ಬೊಕ್ಕ ಮೀನಿಗೆ ಇತ್ತು ಭಯಂಕರ ರೇಟ್ ಅತ್ತ ಮಾರ್ರೆ. ಸಂಗೀತ ನೀನು ಮೀನು ಇಡ್ಲಿಕ್ಕೆ ಹೋಗ್ತೀಯಾ? ಆ ಮೀನು ಪತ್ತರ ಪೋಪುಣ ಸಂಗೀತ ನಿಕ್ಲೆನೆಲ್ಲ ಅಡ ಇಟ್ಟುವುದು ತೆಲಿಕೆ ಬರ್ಪುಡು ಅಂದಂದು ಎಂಕ ಚೂರು ಡೌಟ್ ಉಂಡು ಸಂಗೀತನ ಮಿತ್ತು ಅವು ಎನ್ನ ಪುದರ್ದಿ ಒಂದು ಬೈದಿನ ಅಂದು ಮೊನ್ನೆ ರಕ್ಷಿತ್ ಪಂಡೇರು ಸಂಗೀತಕ್ಕ ಅವು ಈರ್ನ ಪುದರ್ದು ಕ್ರಿಯೇಟ್ ಆಯ್ನ ಐಡಿಯೇ ಪಂಡೇರು ಎಂಕಲ ಚೂರು ಡೌಟ್ ಆಪುಂಡು ಸಂಗೀತನ ಮಿತ್ತು. ನಿನ್ನ ಹೆಸರು ಅಲ್ಲ, ನನ್ನ ಹೆಸರೇ ಸಂಗೀತ ಗೌಡ. ಓ ನೀನು ಗೌಡವಾ? ಸಂಗೀತ ಗೌಡವ ನಿಮ್ಮದು? ಹೇಮಂತ ಗುರ್ತುಂಟ ನಿಮಗೆ? ಸಂಗೀತ ಹೇಮಂತ್ ಕೂಡ ಗೌಡ ಅಲ್ಲ, ಮತ್ತೆ ಸ್ವಾತಿ ಗೌಡ ಬರ್ತಾರೆ, ಹೇಮಂತ್ ಗೌಡ ಬರ್ತಾರೆ, ಅವ್ರದ್ದೆಲ್ಲ ಗುರ್ತುಂಟ? ಮೀನು ಮಾರುನು ಬುಡ್ತಿನಿತ್ತೆ ಗಾಲ ಪಾಡುನು ಅಂಚ. ಓ ಗೌಡ ಎಪಿರ ಅಂದಿಗೆ ಗೌಡ ಮಲ್ಬಿನಿತ್ತೆ ಸಂಗೀತ ಗೌಡಗೆ ಇತ್ತೆ ಏತು ಬುಧರ್ ಚೇಂಜ್ ಮಲ್ಬೇರೆ ತಲೆ ಸರಿ ಸಂಗೀತ. ರಕ್ಷಿತ್ ಅವನಿಗೆ ತಲೆ ಸರಿ ಇಲ್ಲಗೆ ಪಾಪ ರಕ್ಷಿತ್. ಅವನು ನೀನು ಮೊನ್ನೆ ಮಾತಾಡಿದ್ಯಲ್ಲ ಸಂಗೀತ, ಅವನ ನನ್ನ ಹತ್ರ ಕೇಳಿದೆ ನಾನು ಮಾತಾಡಬಹುದಾ ಯಾರಂತ ಗೊತ್ತಿಲ್ಲಂತೆ, ನೀನು ಹಾಯ್ ಹೇಳುದು ಪುನಃ. ಈಗ ಅವನಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ತೀಯಾ ಸಂಗೀತ? ಅಕ್ಕಳು ಪೂರ ರಿಲೇಷನ್ ಅಂದ ಸಂಗೀತ ಗೌಡ, ಹೇಮಂತ್ ಗೌಡ, ಸ್ವಾತಿ ಗೌಡ. ಸ್ವಾತಿ ಗೌಡ ಅತ್ತ ಅಂದಿಯೇ? ಯಾಕೆ ಅವರಿಗೆ ಬೈಯೋದು, ಹೇಳ್ತೇನೆ ಅವರ ಹತ್ರ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಅವ್ರು ಬರ್ಬೋದು ಈಗ. ತುಂಬ ದಿನ ಆಯಿತು ಮಾತ್ರ ರಕ್ಷಿತ್ ಬರದೆ. ಬಿಸಿಯಾನ್ ಗೀತಾ ಸಿಸ್ನ ಲೈವ್ ಇಜ್ಜೆ ಶಾಂತ ಸಿಸ್ ಕೋಡೆ ಕೊರ್ದು ಬೊಕ್ಕ ಕೂಡ ಈ ಕೊರಿಯೆ ಆದರೆ ಏನು ಅಕ್ಕ? ಕೋಡೆ ಕೊರ್ದು ಬೊಕ್ಕ ಕೂಡ ಈ ನಮ್ಮ ಕೊರಿಯೆ. ಕೋಡೆ ಕೊರ್ದು ಬೊಕ್ಕ ಕೂಡ ಈ ನಮ್ಮ ಕೊರಿಯೆ ಆದರೆ ಅಂದರೆ ಏನು ಅಕ್ಕ? ಕೋಡೆ ಕೊರ್ದು ಅಂದರೆ ನಿನ್ನೆ ಕೊಟ್ಟು ಅಂತ ಅರ್ಥ. ಬುಕ್ ಕೋಡೆ ಕೊರ್ದು ಬುಕ್ಕು ಕೂಡ. ನೆಮ್ಮೆ ಕೊರಿಯೆ ಅಂದರೆ ಎಂತ? ನೆಮ್ಮೆ ಅಂದರೆ ಹಿಂಗೆ ಅರ್ಥ ನಿನ್ನೆಯಾ? ನಿನ್ನೆ ಆದರೆ ಕೋಡೆ ಅಂದರೆ ನಿನ್ನೆ ಬುಕ್ಕು ಕೊಟ್ಟು ಪುನಃ ಇವತ್ತು ಕೊಟ್ರ ಎಂತದ? ನನಗೆ ಅದು ಅರ್ಥ ಆಗುದಿಲ್ಲವ, ನೀನು ಬರ್ದದ್ದೇ ಅರ್ಥ ಆಗುದಿಲ್ಲ ನನಗೆ. ಶ್ರೀಶಾ ಭಟ್ ನಗ್ತಾ ಇದ್ದಾರೆ. ಶ್ರೀಶಾ ಭಟ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಶಾ ಭಟ್ ಅವರು, ಥ್ಯಾಂಕ್ ಯು ಸೋ ಮಚ್. ಶಾಂತ ಹೇಳ್ಬೇಡ ಪ್ಲೀಸ್, ಭಯ ಆಗುತ್ತೆ. ರಕ್ಷಿತ್ ಇಲಿ ಅಲ್ವಾ ಅಂತ ಹೇಳ್ತಾ ಇದ್ರೆ. ಒಂದು ಬದಿಯಲ್ಲಿ ಹುಲಿ ಬರ್ದಿದ್ಯಾ, ಅದು ಎರಡಿಗೆ ಅಲ್ಲ ನಿನ್ಗುಂಟದ ಸಂಗೀತ, ನಿನಗೆ ರಕ್ಷಿತ ಬಗ್ಗೆ ಸ್ವಲ್ಪ ಹೆದರಿಕೆ ಉಂಟಲ್ಲ ಹಾಗೆ. ಅದು ಇಲಿಯ ಹುಲಿಯ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ ಅಲ್ಲ, ಅದು ಹುಲಿಯೇಯ, ರಕ್ಷಿತ್ ಹುಲಿಯೇ. ಶ್ರೀಶಾ ಭಟ್ ಸಪೋರ್ಟಿಂಗ್ ಆಗಿದ್ದಾರೆ. ಹೇಳ್ತೇನೆ ಓಕೆ, ನಿಮ್ಮ ಚರ್ಬಿ ಇರಿಸ್ತೇನೆ ಮನದಲ್ಲೇ. ఆయన ಹೆಂಚಿನಲ್ಲುಟುವ ఆయన ಹೆಂಚಿನಲ್ಲಿ ಗೊತ್ತಿದೆ, ಆಯ್ಗೆ ಗೊತ್ತಿದೆ ಸಮ ಹೆಂಚಿನ ಮಾತಿರುವೆಂದ ಹಾಗೆ ನನ್ನ ಏನೋ ಪಂತೀರಿ ಅವೇನು ಬರೀದು ಕಂಡೆ ಟೈಪ್ ಬಂದು ಪಾಡಿ ಆಯ್ತು ಒಂಜಿ ವರ್ಡ್ ಮಿಸ್ಸಿಂಗ್ ಉಂಡು ಗೊತ್ತಾಂಡೆ. ಆಯ್ತು ಒಂಜಿ ವರ್ಡ್ ಮಿಸ್ಸಿಂಗ್ ಅಲ್ಲ ನಮ್ಮ ಏನಂದೇನು ಶಾಂತ ಸಿಸ್ ಬುಡರ್ಚಿ ಒಲದನೆ. ಯಾಕೆ ರಕ್ಷಿತ್ರಿಗೆ ಹೆದರ್ಬೇಕು? ಅವನು ದೊಡ್ಡ ಮಂಗನ. ಈಗ ಹೇಳಿದ್ದು ನೀನು ಅವನು ಹುಲಿ ಅಂತ ಹೇಳಿದ್ದಿ, ಈಗ ಬ್ರ್ಯಾಕೆಟ್ನಲ್ಲಿ ಹಾಕಿದ್ದಿ ಹುಳಿ ಅಂತ. ಮತ್ತೆ ನೀನೇ ಎದುರುದಾ? ಪುಕ್ಕಿಲಿ ಸಂಗೀತ ಪುಕ್ಕಿಲಿ ಉಂಡು ಒಂದು ಸಂಗೀತ. ನೀನು ಹುಡುಗ ಅಲ್ವಾ, ಬಾಯ್ ಅಲ್ವಾ ಸಂಗೀತ? ನೀನು ಯಾಕೆ ಅದು ಹುಡುಗಿಯರ ಹೆಸರು ಇಡುದು ಸುಮ್ಮನೆ ಇಲ್ಲದಿದ್ರೆ? ಅನ್ನ ಬೊಡ್ಪುಜಿ ನಾಲಿಡು ಪೊಜಕದು ನಾಲಿಡು ಪೊಜಕ್ಕು ನಾವು ಕೋರಿಯೇ ನಾಲಿಡು ಪೊಜಕ್ಕರು ದೇವರೇ. ಶ್ರೀಶಾ ಭಟ್ ಎಂಕುಲು ಜೋರು ತೆರಿಗೆ ನಾಯಿ ಒಂದೇ ಅವನು ಕೊರ್ದು ಬುಕ್ಕು ಕೂಡ ಈ ನೆನ್ನೆ ಕೊರಿಯೇ. ಕೊರ್ದು ಬುಕ್ಕು ಕೂಡ ಈ ನೆನ್ನೆ ಕೊರಿಯೇ. ಅಯ್ಯೋ ನನಗೆ ಅರ್ಥ ಆಗುದಿಲ್ಲವ ಅನಿಲ್, ನನಗೆ ಅರ್ಥ ಆಗುದಿಲ್ಲ ಎಂಥದ್ದು. ನಾನು ಜೀವನದಲ್ಲಿ ಯಾವ ಇಲಿಗೂ ಹೆದರಲಿಲ್ಲ. ಇಲಿಗೆ ಹೆದರ್ಬೇಡ, ಹುಲಿಗೆ ಹೆದರ ಆಯ್ತಾ?
ಅದಾದವೇ ನಿನ್ನ ನಾನುಂಟು ಅಂದಿ ಆಯ್ನದ ಆದಂದೆ ಗೊತ್ತಾವುಜಿ ಆಯ್ನದ ಆದಂದೆ ಗೊತ್ತಾಜಿ ಆ ಎಂಚಿನ ಮಾಡುವೆನಾ ಅದು ಎಂತದ ಏ ಅನಿಲ್ ಸರಿಯಾಗಿ ಹಾಕು ಸರಿಯಾಗಿ ಅದಕ್ಕೆ ಅರ್ಥ ಇಲ್ಲ ನೀನು ಹಾಕಿದಕ್ಕೆ ಒಂದು ಎರಡು ಶಬ್ದಕ್ಕೆ ಅರ್ಥ ಉಂಟು ಮತ್ತೆ ಅರ್ಥವೇ ಇಲ್ಲ. ಶೂಟ್ ಮಾಡ್ತೀನಿ ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಅವು ಪೋಪುಜಿ ಅವು ಒಂಜಿ ಕೂಡ ಕೆಲವು ಐಡಿಟ್ ಬರ್ಪುಂಡಿಯೆ ಶಾಂತ ಸಿಸ್ ಎಂಕವು ಡೌಟ್ ಎಂಕವು ಅವು ಬಾಯ್ ಅವು ಗಲ್ಲತ್ ಗಲ್ಲಣ ಅಂತ ಸಂಗೀತ ಬಂದು ಪುದರ್ ದೀಪಿನ ಜನ್ನ ಪುದರ್ ಇದೊಂದು ಬೈದೀನಿ ಮಾರ್ರೆ ಗನ್ ಬೋಡೆ ಶಾಂತ ಸಿಸ್ ಅನ್ನೊಂದು ಕದ್ದು ಕೊರ್ಲೆ ಆರು ಸಂತೆರ್ದಿ ಕೂಡ ಗನ್ನೊಂದು ಎಂದಿರ ಅಂದಿ ಶಾಂತ ಸಿಸ್ ಆರು ಗಣ್ಣು ಬೋಡ ಕೇಳುವರಿ ಶ್ರೀಶ ಭಟ್ ಎನ್ನ ಪ್ರಕಾರ ಆರು ಸಂತೆಡು ಗಣ್ಣದಿ ಕೂಡ ದವ್ ಅಂದಿಂದಿರ ಅಂದು ಅಂದು ತಾರೆ ಇಜ್ಜೈಕ್ ಅಂದಿ ಬೋರ್ಡ್ ಕೊರ್ಲೆ ಬರೋದಲ್ಲೇನು ಅಂದು ಎಂಕ್ ಡೌಟ್ ಅವು ಎನ್ನ ಪುದರ್ಡೆ ಕ್ರಿಯೇಟ್ ಆಯ್ನವು ಅವು ಇತ್ತು ಇಜ್ಜಿ ಪನ್ಪುಂಡು ಏರ್ಲ ಪೋಚಿ ನಾನಂಜಿ 15 ನಿಮಿಷ ಒಲ್ಲೆ ಪಕ್ಕ ಒಟ್ಟಿಗೆ ಪೋಯಿ ನಮ್ಮ ಪೂರ ಅವು ಗೋಪಾಲ್ ಅವು ಈರ್ನ ಪುದರ್ ದೀತೀನಿ ಅಂದಂದು ಎಂಕ್ ಅವೇ ಡೌಟ್ ಮೊನ್ನೆ ಅಕ್ಷಿತೆ ಬನ್ನಿ ಎಂಕ್ ಅಕ್ಕ ಅವು ಈರ್ನೇ ಪುದರ್ದಿ ಒಂದು ಬೈದೀನಿ ಒಂದು ಯಾನ ಅದಲ್ಲೊಂದು ಮಲ್ದೀತೆ ಯಾನೇ ಚರಿ ಯಾಕೆ ಮಲ್ಬಾರ ಪೋಪುಜಿ ದಾಯೆ ಫೇಕ್ ಐಡಿ ಬರ್ಪುನು ಈರ್ನ ಪುದರ್ದೀತೀನಿ ಅಂದಂದು ಎನ್ನ ಪುದರ್ದೀತೀನಿ ಮಾತೆಲ್ಲ ಸಂಗೀತ ಪನ್ನ ನೆರ್ಲ ಎಂಕ್ ಆಪುನು ಮಾತೆಲ್ಲ ಎಂಕ್ ನೆರ್ಪಿನ ಅಂದು ಈ ಗೋಪಾಲನ ಹತ್ರ ಆಯ್ಕೆ ಸಂಗೀತ ಪುದರ್ ಚೇಂಜ್ ಮಾಡ ಪೋಯಿ ಬರೋದಿಲ್ಲ ಇತ್ತ ಪೋಚೇರ್ಲ ಒಂಜಿ 15 ನಿಮಿಷ ಉಂಟು ಐದಕ್ಕ ಪೋಲಿ ನಿಜ ಐಡಿಡ್ ಬರೋಳು ಅಂದು ಶಾಂತಿಸ್ ಕಾಫಿ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ನೀನು ಎಂತ ಬರ್ದಿದ್ಯಲ್ಲ ಅದಕ್ಕೆ ನಮ್ಮ ಕೆಲವೊಂದು 2 ವರ್ಡಿಗೆ ಅರ್ಥವೇ ಇಲ್ಲವಾ. ಶಾಂತಿಸ್ ಕಾಫಿ ಅಂತ ಹೇಳ್ತಾ ಆಯ್ತು ಅನಿಲ್ ಬ್ರೋ ನಿಮ್ಮದಾಯ್ತಾ ಅಂತ ಕೇಳ್ತಾ ಇದ್ದಾರೆ. ಕಾಫಿ ಬರಿಯರೇ ಶಾಂತಿಸ್. ಸೂರ್ಯ ಅವ್ರು ಬಂದ್ರು. ಹಾಯ್ ಸೂರ್ಯ ವೆಲ್ಕಮ್ ಲೈಕ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ ಕಾಲೇಜ್ ಬಿಡ್ತಾ ಸೂರ್ಯ? ಈ ಸಂಗೀತನ ಒಂಜಿ ಮೋಡಿಯೇ ಅದೇ ಸೂರ್ಯಗೆ ಗೊತ್ತು ಕಿರೀಟ ಸಂಗೀತ ಒಲ್ಲ ತುಕ ಸಂಗೀತ ಒಲ್ಲ ಎಂತ ಸೆಂಟೆನ್ಸ್ ಹೇಳಿ ತುಳುವಲ್ಲಿ ಸರಿ ಬರೆಯಿರಿ ಅನಿಲ್ ಬ್ರೋ. ಹೌದೌದು ಸೆಂಟೆನ್ಸ್ ಎಂತ ಅಂತ ಸರಿ ಬರೆಯಿರಿ. ಶಾಂತ ನೀನು ಹೋಗು ಸಾಕು. ಸಂಗೀತಕ್ಕೆ ರಡ್ ನಂಬರ್ ಕಿರೀಟ ಬರ್ತನು. ಟಗರ್ ಸೂರ್ಯನಿಗೆ 1 ನಂಬರ್ ಕಿರೀಟ ಅಲ್ವಾ ಸೂರ್ಯ ಜಸ್ಟ್ ಬಂದದಷ್ಟೇ ಈಗ ಅವನಿಗೆ 1 ನಂಬರ್ದು ಕಿರೀಟ ಸಿಕ್ಕಿದೆ ಸೂರ್ಯನಿಗೆ. ಶಾನ್ಸಸ್ ನೀವು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ನನಗೆ ಸೂರ್ಯ ಬರುವಾಗ ಒಂದೇ ಪದ್ಯ ನೆನಪು ಬರೋದು ಮಾರ್ರೆ. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೆ ಹೃದಯವೋ ಅರಳಿತು. ಕಾಂಚನ ಗಂಗಾ ಏರಲಿ ಪ್ರೀತಿ, ಚಂದ್ರಮಂಡಲ ಸುತ್ತಲಿ ಪ್ರೀತಿ, ನಿನಗಾಗಿ ಪ್ರಾಣ ನೀಡುವೆ, ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ. ಅದು ಸೂರ್ಯ ಬರುವಾಗ ಅದೇ ನೆನಪಿಗೆ ಬರುದು. ಯಾಕೆ ಅಂತ ಗೊತ್ತಾಗೋದಿಲ್ಲ ನನಗೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಇದ್ದಾರೆ. ಸೂರ್ಯ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಸೂರ್ಯ ಅವ್ರು ನಗ್ತಾ ಇದ್ದಾರೆ. ಮಳೆ ಜೋರು ಇಲ್ಲಿ ಅನಿದ್ರು ಅಂದೇ ಮಾತು ಜೋರು ಬರ್ಸೊಂಡ. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಾಂಗ್ ಅಂತ ಹೇಳಿದ್ರೆ ಹೌದು ಸೂರ್ಯ ನೀವು ಬರುವಾಗ ನನಗೆ ಅದುವೇ ನೆನೆ ಮತ್ತೆ ಇನ್ನೊಂದುಂಟು ಅದುವೇ ಸೂರ್ಯನ ಹೆಸರಿದ್ದು ಇನ್ನೊಂದು ಹೇಳಿ ಗಾನಕ್ಕೆ ಹೋಗಿಲೆ ಅಂತ ಹೇಳ್ತಾ ಇದ್ದಾರೆ. ಅಂದೇ ಶ್ರೀಶ ಭಟ್ ಪೊಕ್ಕಡೆ ಬುಗರ್ನಾರು ಶ್ರೀಶ ಭಟ್ ನಾನು ಸೂಪರ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ನೆನಪಿಗೆ ಬರ್ತದೆ ಯಾವ್ದು ಗೊತ್ತಾ, ಅದು 2 ಪದ್ಯ ಒಟ್ಟಿಗೆ ನೆನಪಿಗೆ ಬರುತ್ತೆ ನನಗೆ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆಗಮನ ಭೂತಾಯಿ ಋತುಗಾನ, ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ. ನಾನಿನಗೆ ನೀ ನನಗೆ ಜೀವನ ನಗುತ್ತಲಿದೆ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ.
ಅದೆರಡು ಜೋರಿಗೆ ನೆನಪು ಬರುದು ಸೂರ್ಯನ ನೋಡುವಾಗಲೇ ಅಂತ. ನಾನು ನಾಳೆಯಿಂದ ಲೈವ್ಗೆ ಬರ, ನೀನೊಬ್ಬಳು ಎಂಜಾಯ್ ಮಾಡು ಲೈವ್ ಅಂತ ಹೇಳ್ತಾ ಇದ್ದಾರೆ. ಏ ಸಂಗೀತ, ಮೊನ್ನೆ ನೀನು ಕ್ರಾಸ್ ಕ್ಲಾಸಸ್ನ ಲೈವ್ಗೆ ಹೋಗಿದ್ಯಾ? ನೀನು ಬರ್ತೇನೆ ಅಂತ ಹೇಳಿದ್ರು ಅವರು. ನಾನು ಲೈವ್ಗೆ ಹೋಗಿದ್ದೆ, ಹಾಗೆ ಹೇಳಿದ್ರು ಕ್ರಾಸ್ ಕ್ಲಾಸಸ್ ಈಗ ಇವರು ಬರ್ತಾರೆ, ಸಂಗೀತ ಬರ್ತೇನೆ ಅಂತ ಹೇಳಿದ್ರು. ನೀನು ಓದಿಯಾ ಮತ್ತೆ? ಬರಬೇಡಿ ಓಕೆ ಅಂತ ಹೇಳ್ತಾರೆ. ಶಾನ್ಸಿಸ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಶಾನ್ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಉಗ್ರಂ ಅವ್ರು ಬಂದ್ರು, ಉಗ್ರಂ ರಾಹುಲ್ ಅವ್ರು ಬಂದ್ರು. ಹಾಯ್ ರಾಹುಲ್, ವೆಲ್ಕಮ್. ರಾಹುಲ್ ಅನ್ನು ನೋಡುವಾಗ ಯಾವ್ದು ಪದ್ಯ ನೆನಪು ಬರೆದು ಗೊತ್ತಾ ನನಗೆ? ಸವಾಲಿಗೂ ಕವಾಲಿಗೂ ಸಯ್ಯರೆ ಸಯ್ಯ, ಅದು ನೆನಪಿಗೆ ಬರುದು ನನಗೆ ರಾಹುಲ್ ಅನ್ನು ನೋಡಿದಾಗ. ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್. ಚಾಂಡೆ ರಾಹುಲ್ ಬ್ರೋ ಅಂತ ಕೇಳ್ತಾ ಇದೆ. ಯಾವಾಗ ಮಾಡಿದ್ರು ಅವ್ರ ಲೈವ್? ಮೊನ್ನೆ ನೀನು ಬರ್ತೇನೆ ಅಂತ ಹೇಳಿದ್ಯಂತೆಲ್ಲ, ಆವಾಗ ಮಾಡಿದ್ರು ಕ್ರಾಸ್ ಟಸಿಸ್ ಲೈವ್. ನೀನು ಸುಮ್ಮನೆ ಹೇಳಿದ್ದ ಮಂಗ? ಸುಮ್ಮನೆ ಇಲ್ಲದ್ರೆ ಹೇಳುದು ಮಾರ್ರೆ, ನಾನು ಬರ್ತೇನೆ ನೀವು ಲೈವ್ ಮಾಡಿ ಅಂತ ಅಲ್ಲ. ನಮ್ಮ ಮಂಡೆಗೆ ಬಿಡ್ಬೇಕು ಯಾರು. ಸೂಪರ್ ಅಂದ್ರೆ ನೈಸ್ ಅಂತ ಹೇಳ್ತಾ ಇದ್ದಾರೆ. ಐಕ್ ಗೊತ್ತೇ ಇಜ್ಜಿ ಅಂದಿ ಬೊನಪ ಯಾನ್ ಆರು ಮಲ್ತೀನಿ ಇಂಚಿನ 2K ಹೇಳತ್ತೆ ಅಪ್ಪ ಐಕ್ ಮಲ್ತೀನಿ. ಪಂಡೇರಾರೆ ಸಂಗೀತ ಎಲ್ಲ ಬರ್ಪೆ ಬಂದನು ಬೈಜ್ಜಿ ಬಂಡೇರು ಬಕ್ಯಾನ್ ಬತ್ತೆ ಬಕ್ಯಾನ್ ತೂಯ್ಜಿ ಸಂಗೀತ ಬೈದನ ಇಜ್ಜನ್. ಶಾಂತಕ್ಕ ಹಾಯ್ ಪಂಡೇರು ಮಂಗಗೆ ಅಲ್ಲು ರಾಹುಲ್ ಎದುರೋದು ಜಾಸ್ತಿ. ರಾಹುಲ್ ಎದುರೋದಿಲ್ಲ ಮಾರ್ರೆ, ಅವ್ರು ಎದುರೋದಿಲ್ಲ. ಬಾ ನನ್ನ ಸಂಗೀತ ಅಂತ ಹೇಳ್ತಾ ಇದ್ದಾರೆ. ನೀನು ಎದರ್ಬೇಕಿನ್ನು ನೋಡು, ನನಗೆ ಸಿಕ್ಕಿಲ್ಲ ಅವರ ಲೈವ್ ಅಂತ ಹೇಳ್ತಾ ಇದ್ದಾರೆ. ನೀನು ಹೋದ್ರೆ ಎಲ್ಲ ಸಿಕ್ಕುದು ಮಾರಾಯ, ನಿನಗೆ ಹೋಗದಿದ್ರೆ ಎಲ್ಲಿಂದ ಸಿಕ್ಕುದು ಲೈವ್? ನೀನು ಸುಮ್ಮನೆ ಹೇಳ್ತಿ ಮಾಡಿ ಲೈವ್ ಮತ್ತೆ ನೀನು ಹೋಗುದಿಲ್ಲ ಮಾರಾಯ. ಅವರು ಹೆದ್ರಲ್ಲ, ಗಂಡು ಹುಲಿ. ಹೌದೌದು, ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಶಿವರಾಜ್ ಕುಮಾರ್ ಅವರ ಮುತ್ತನ್ನ ಡೋಳು ಬಡಿ ಮುತ್ತನ್ನ ಬೀಪುವುದು ಮತ್ತೆ ಸಾಂಗ್ ಆಡಿ ಅದಷ್ಟೇ ಬರುದಾ? ಮುತ್ತನ್ನ ಡೋಲು ಬಡಿಯುವ ಮುತ್ತನ್ನ ಪೀಪಿ ಊದುವ, ಅದು ನಿನ್ನದು ಉಂಟು. ಮುತ್ತನ್ನ ಡೋಲು ಬಡಿಯುವ ಮುತ್ತನ್ನ ಹಾಡು ಹಾಡುವ ಮುತ್ತನ್ನ ಪೀಪಿ ಊದುವ ಮುತ್ತೈದೇರೆಲ್ಲ ಹರಸುವ ಈ ನನ್ನ ತಂಗಿಯ ಮದುವೆ ಜೋರು 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 ಬಾರಿ ಜೋರು ಜೋರು ಜೋರು. ಅದು ಸರಿ ಬರುದಿಲ್ಲವಾ, ಕಷ್ಟ ಉಂಟದು ಪದ್ಯ. ಚಾತುಜಿ ಅಕ್ಕ ಹುಷಾರಿಜ್ಜಿ ಅಕ್ಕ. ದಾನೆ ರವಲ್ ಬ್ರೋ ಹುಷಾರಿಜ್ಜಿ ದಾನೆ ಹಾಪುಂಡ್ಲ ಅವ್ರು ಬ್ರೋಕೇನೊಂದುಲ್ಲೇರು ಬರ್ಸಗ್ ಪೂರ ಶೀತ ಜ್ವರ ಅಂದಿಯೇ. ಅಯ್ಯೋ ಮೊನ್ನೆ ಒಬ್ರು ಹೆಂಗಸಿ ಇವರಿಗೆ ಬೈದ್ರು, ಇವರು ಹೆದ್ರಿ ಲೈವ್ ಎಂಡ್ ಮಾಡಿದ್ರು. ಎದುರು ಪುಕ್ಕಲ ರಾಹುಲ್ ಎಬ್ಬೆ ಅವರು ಎದುರುದಿಲ್ಲ. ಯಾರು ಯಾಕೆ ಲೈವ್ ಎಂಡ್ ಮಾಡುದು? ಹಾಗೆಲ್ಲ ಎದುರು ಅವ್ರು ಧೈರ್ಯದಿಂದ ಇರ್ತಾರೆ, ಧೈರ್ಯದಿಂದ ಮಾತಾಡ್ತಾರೆ ಅವರು. ಭಾರಿ ಗೊತ್ತು ಒಂದೊಂದು ಸಂಗೀತಕ್ಕೆ ಭಾರಿ ಗೊತ್ತು. ಸಂಗೀತ ನೀವು ಹೋಗಿದ್ರೆ ಹೇಳು, ರಾಹುಲ್ ಬ್ರೋನ ಲೈವಿಗೆ ಹೋಗಿದ್ದೀರಾ ನೀವು? ನಿಮಗೆ ಭಾರಿ ಗೊತ್ತೌದು, ಅದು ಭಾರಿ ಗೊತ್ತು. ಜ್ವರ ಉಂಡು ಆಸ್ಪತ್ರೆ ಹೋದಿತ್ತೆ ಅಕ್ಕ, ಮರ್ದು ಕಂತಾರ ಹೆಡ್ ಹ್ಯಾಂಡ್ ಮರ್ದು ಕಂತಿನಿತ್ತೆ ಜ್ವರ ಬಿಟ್ರೆ ಬಲ್ಲಿ. ಶ್ರೀಶಾ ಭಟ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಶಾ ಭಟ್, ಥ್ಯಾಂಕ್ ಯು. ರಾಹುಲ್ ಅವು ಸಂಗೀತನ ಒಂಚೂರು ದಾದಂದು ಕೇಳ್ನೆಗೆ ಭಾರಿ ಪಾತೆಂಡು ಮಾರ ದಾದಂದು ಗೊತ್ತು ತೀರೆಗಳ ಇಂಚ ಪಂಡ್ಬುಂತುಲಿ. ಶ್ರೀಶಾ ಭಟ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಜಾಗ್ರತೆ ರಾಹುಲ್ ಬ್ರೋ ಬರಂಗಿಲ್ಲೇರು ಬಕ ಇತ್ತೆ ನಾನೆಂಡೆಲ್ಲ ಆಪುಂಡಿ ಚೂರು ನಾನೆಂಡೆ ಯಾವು ನಿಜವಾಗ್ಲೂ ಶಾಂತ ಸಿಸ್ ಕೇಳಿ ಅವ್ರ ಹತ್ರ ಅಂತ ಹೇಳ್ತಾ ಇದ್ದಾರೆ. ಅಂದೇ ರಾಹುಲು ಸಂಗೀತ ಪನ್ಯ ಸರಿ ಭಟ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಶಾ ಭಟ್, ಥ್ಯಾಂಕ್ ಯು ಸೋ ಮಚ್. ಶ್ರೀಶಾ ಭಟ್ ನಿಮ್ಮದು ಚಾನಲ್ ಇದೆಯಾ? ಮೊನ್ನೆ ಎಂಥದ್ದು ನಾನು ಹೇಳಿದ್ದಿಲ್ಲ, ನನಗೆ ಅರ್ಥ ಆಗಲಿಲ್ಲ. ಈಗ ನೆನಪಿಗೆ ಬರ್ತದೆ. ನಾನು ಯಾಕೆ ಕೇಳಬೇಕು ಅಂತ. ಹೌದೌದು, ನಾವು ಯಾಕೆ ಕೇಳಬೇಕು? ನಾನು ಕೇಳಿದ್ದೇನೆ ಮಾತ್ರ. ರಾಹುಲ್ ಪೋಯಿರ ಅಂದಿ ಅದು ಹುಷಾರಿಜ್ಜದೆ ಅವು ನಮಕ್ ಹುಷಾರಿದ್ದಪ್ಪ ಮಾತ್ರ ಆಯ್ತಾನೆ ಅಮಲು ಉಪ್ಪುಂಡು ಮಾರ್ರೆ. ಎದರಿ ಲೈವ್ ಎಂಡ್ ಮಾಡಿದಲ್ಲ, ಫೋನ್ ಬಂತು ಅದಕ್ಕೆ ಲೈವ್ ಎಂಡ್ ಆಯಿತು ಅಷ್ಟೇ. ಮತ್ತೆ ಈಗ ಗೊತ್ತಾಯ್ತಾ ಸಂಗೀತ, ನಾವೆಲ್ಲ ಹಾಗೆ ಹೆದರುದಿಲ್ಲ ಯಾರಿಗೆ ಕೂಡ. ಅತಿ ರಾಹುಲ್ ಬ್ರೋ ಶಾದಿ ಸಿಗ್ತಿರ್ತದಿಲ್ಲೇನು?
ಅದು ಸಂಗೀತ ಉಂಟಲ್ಲ ಒಟ್ರಾಸಿ ಹೇಳುದು ಬಾರ್ರೆ, ಸಂಗೀತನ ಮಂಡಿಗೆ ಹೊಡಿಬೇಕು ಕರ್ಮ. ಈಗ ಕೂಡ ಹಾಕೊಂಡ ಅಂದಿತ್ತೆ ಪ್ರಸದನೆ ಬತ್ತೇರಿಯೇ. ಹಾಯ್ ಪ್ರಸಾದನ ವೆಲ್ಕಮ್. ಶಾಂತಸಿಸ್ ವನದಲ್ಲೇನು ಹಾಗೆ ಹೇಳಿ ರಾಹುಲ್ ಬ್ರೋ. ಹೌದೌದು, ಹಾಯ್ ಪ್ರಸಾದ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ತಂಗಾಳಿ ಎಲ್ಲಿಂದ ಬೀಸುವೆ, ಸಂಗಾತಿ ಕಣ್ಸೋಕಿ ಸ್ಪಷ್ಟವಾಗಿ ಕಾಣಿಸದೆ. ಇಲ್ಲಿ ಇಲ್ಲೂ ಆರೆಗು ಬ್ಲೂ ಬ್ಲೂ ಆಕಲು ಆರು ಬ್ಲೂ ಕೇನ್ ಜೆರಿನಿ ದಾಯಗೊಂದು ಮಕ್ಕಳಿಗಳು ಮತ್ತೆ ದೆಪ್ಪರ ಮಾಡಿ ಬರುತ್ತೆ ಹೇಗೆ ಕೇಂದಿನೇಜಿ ಬ್ಲೂ ತ ಸಾವಾಸನೆ ಮಾಡ್ತಿ ಅಂಕಂದು ಸಂಗೀತ. ಸಂಗೀತ ನಿಮ್ಮ ಯಜಮಾನ್ರು ಬಂದ್ರು ನೋಡು ಅಂತ. ಯಾರ ಕನಸು, ಯಾರ ಯಜಮಾನ್ರು ಯಾರು? ಅನಿಲ್ ಬ್ರೋ ಅಂತ ನಗ್ತಾ ಇದ್ದಾರೆ ಶಾಂತಸಿಸ್. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು, ಕಣ್ಣಾಳಂತೆ ಕಾಯುವೆನು ಅಲ್ವಾ ಕನಸು. ನನಗೆ ಒಂದು ಡೌಟ್ ಮಾರ್ಯಾರ, ಅದು ಬಾಯ್ ಅದು ಗಲ್ಲಲ್ಲ, ಯಜಮಾನ್ರೆಲ್ಲ ಕೇಳಬೇಕು. ಯಜಮಾನ್ತಿ ಎಲ್ಲಿ ಅಂತ ಕೇಳಬೇಕು ಅದರ ಹತ್ರ. ಅನಿಲ್ ಬ್ರೋ ಅಂತ ನಗ್ತಾ ಇದ್ದಾರೆ. ಪ್ರಸನ್ನ ಪೋಯಿರಿ, ಪ್ರಸನ್ನ ಇದ್ದೀರಾ? ಪ್ರಸನ್ನ ಎಲ್ಲಿದ್ದೀರಿ? ಶಿಷ್ಯ ಭಟ್ ನಗ್ತಾ ಇದ್ದಾರೆ. ಐಕ್ ಬೊರ್ಚಿ ಮರ್ಲಾಗ ಪಣೊಂದು ಲೇರು ಬ್ಲೂ ಬೇಕಾ ಸಂಗೀತ ಅವರೇ ಅಂತ ಕೇಳ್ತಾ ಇದ್ದಾರೆ. ಏತ್ ಮೆಸೇಜ್ ಓದಿದ್ರು ಗೊತ್ತಿಲ್ಲ. ಅನಿಲ್ ಬ್ರೋ ಆತ ನಗ್ತಾ ಇದ್ದಾರೆ. ರಾಹುಲ್ ಸಪೋರ್ಟಿಂಗ್ ಅನ್ನಿದ್ದಾರೆ. ಯಾರೇ ಎರೆಗ್ ಪ್ರಸಾದ್ ಬ್ರೋ ಪನೊಂದು ಜಾಲಿ ಜಾಲಿ ಪನೊಂದು ಪ್ರಸಾದನ್ನೇ ಶ್ರೀಷ ಭಟ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಸಂಗೀತ ಅವಳು ಬೈಯುವಾಗ ರಾಹುಲ್ ಉಸಿರು ಇರಲಿಲ್ಲ 10 ಮಿನಿಟ್ ಅಂತ. ಉಸಿರು ಎಲ್ಲಿರೋದು ನಿನ್ನ ಕರ್ಮ? ಅವರಿಗೆ ಫೋನ್ ಬಂದದಲ್ಲ, ಉಸಿರು ಸಹ ಇರೋದಿಲ್ಲ, ನಮ್ಮ ಮಾತು ಕೂಡ ಇರೋದಿಲ್ಲ, ನಮ್ಮ ಲೈವ್ ಕೂಡ ಇರೋದಿಲ್ಲ. ನಾವು ಫೋನ್ ಬರುವಾಗ ಲೈವ್ ಕಟ್ ಆಗ್ತದೆ, ಗೊತ್ತುಂಟ ನಿನಗೆ? ಉಸಿರಿ ಅಂತ ಇರೋದು. ಮತ್ತೆ ಶಾಂತಸಿಸ್ ಈರ್ನ ಫ್ರೆಂಡಿಗೆ ವನದಲ್ಲಿ ಹೋಗಿ ಅವರು ಸೂಪರ್ ರಾಹುಲ್ ಲೈವ್ಗೆ ಬರ್ತಾರಲ್ಲ, ಎಲ್ಲರ ಐಡಲ್ಲಿ ನಿಂತು ಕೇಳಿಸ್ಕೊಳ್ತಾರೆ ಅವ್ರು ಏನು ಮಾತಾಡ್ತಾರೆ ಅಂತ. ರಾಹುಲ್ ಅವ್ರು ಯಾರಿಗೆ ಎದರುದಿಲ್ಲ. ಬ್ಲೂ ಬೇಕಾ ಸಂಗೀತ ಅವರೇ ಐಕ್ ಬೊರ್ಚಿ ಮರ್ಲಾಕ ವನದಲ್ಲೇರು ಶ್ರೀಷ ಭಟ್ ತಿಳ್ತದಲ್ಲೇರು ಎಷ್ಟು ಮಾತಾಡ್ತಾನೆ ಅಂತ ಮೊನ್ನೆ ಗೊತ್ತಾಯ್ತು ನನಗೆ. ಅವರ ಮನೆಯಲ್ಲಿ ತಿಂತೀನ ನಾನು ಎದುರು ಹೇಳಿದ್ದೀರ ರಾಹುಲ್ ಬ್ರೋ, ಸರಿಯಾಗಿ ಹೇಳಿದ್ದೀರಿ ನೀವು. ಇತ್ತೆ ಎನ್ನಲೈತೆ ಲೈವ್ ಕಟ್ ಆಪಣ ಅಂದ ಆತು ಮುಗಲ್ಬಾರ್ದು, ಸಾಕು ಬಿಡಿ ನೀವು ಅಂತ ಹೇಳ್ತೇವೆ. ಶಾಂತಸಿಸ್ ಅಂತ ನಗಡ್ತಾ ಇದ್ದಾರೆ ಪ್ರಸದನ್ನ. ನೀವು ಫಸ್ಟ್ ಲೈವ್ ಮಾಡಿ ಆಮೇಲೆ ಬೇರೆಯವರಿಗೆ ಹೇಳಿ. ಓಕೆ ಓಕೆ, ಹೌದೌದು. ನೀವು ಸಂಗೀತ ಒಮ್ಮೆ ನೀವು ಲೈವ್ ಮಾಡಿರಾ? ಎಲ್ಲಿ ಯಾರಿಗೂ ಬ್ಲೂ ಇಲ್ಲ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಹೇಳಿ ರಾಹುಲ್ ಬ್ರೋ ಅಂತೇಳಿ. ಸಂಗೀತ ಅವರು ಅವರ ಯಜಮಾನ್ರು ಉಗ್ರಂ ಬ್ರೋ ಅಕ್ಕ. ಅಲ್ವಾ, ಯಾರು ಹೇಳಿದೆ ಯಜಮಾನ್ರು ಅಂತ? ರಾಹುಲ್ ಮೊನ್ನೆ ನೋಡಿದೆ ನಿನ್ಗಳ. ಹಾಗೆಲ್ಲ ಹೇಳ್ಬಾರ್ದ. ನಮ್ಮ ಒಂಜಿ ಉಗ್ರ ಹೋರಾಟ ಮಲ್ಪುಗ ನೆತ್ತ ಬಗ್ಗೆ ಅದೇ ಶ್ರೀಷ ಭಟ್ ಉಳ್ಳೇರಿ ನಮಗ್ ಸಪೋರ್ಟ್ ಉಳ್ಳೇರಿ. ರಾಹುಲ್ ಬ್ರೋಗೆ ಏನು ಹೇಳಬೇಡಿ. ಓಕೆ ಅಂದಂದು ರಾಹುಲ್ ಬ್ರೋಗೆ ಏನು ಹೇಳಬೇಡಿ. ಅದು ಯಾಕೆ ಸಂಗೀತ? ರಾಹುಲ್ ಬ್ರೋ ನನ್ನ ಕಂಟ್ರಿ ಆಗೋದಿಲ್ಲ, ಶಾಂತಸಿಸ್ ನನ್ನ ಕಂಟ್ರಿ ಆಗೋದಿಲ್ಲ, ಮತ್ತೆ ನನ್ನನ್ನು ಐಡಿಯಲ್ಲಿ ಬಂದದಲ್ಲ ನೀನು. ಭಟ್ ಬ್ರೋ ಅಂತ ನಗಾಡ್ತಾ ಇದ್ದಾರೆ. ನನ್ನ ಗಂಡಸ ಮಾತಾಡೋ ಯೋಗ್ಯತೆ ಯಾರಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಳಿ ರಾಹುಲ್ ಬ್ರೋ. ನಂದು ರಾಹುಲ್ ಬ್ರೋ ಹಾಯ್ ಅಂತ ಹೇಳಿದ್ರೆ ಶ್ರೀಷ ಭಟ್ ತಲೆ ಸರಿ ಇಲ್ಲ ಅದಕ್ಕೆ. ಹೌದೌದು, ಮೊನ್ನೆ ನೋಡಿದೆ ರಾಹುಲ್ ಎಷ್ಟು ಮೀಟರ್ ಇದೆ ಅಂತ.
ಮೀಟರು ಮೀಟರು 1 ಮೀಟರು ನವ್ವನ್ನು ಅಲೆಯೋಕೆ ಭಟ್ರೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್. ನೀವು ಯಾರು ಹೇಳೋಕೆ ಅಂತ ಕೇಳ್ತಾ ಇದ್ದಾರೆ. ಸಂಜೆ ಸಿಸ್ ಬರ್ತೀರಾ ಹಾಯ್ ಪನ್ನೋದಿಲ್ಲ ಎಂಚ ಉಳ್ಳಾರ ರಾಹುಲ್ ಬ್ರೋಕೇನೊಂದಿಲ್ಲ ಹೋಗಿ ಸುಮ್ಮನೆ ಅಂತ ಹೇಳಿ ರಾಹುಲ್ ಟ್ರೈ ಮಾಡುವಾಗ ಹೆದರಬೇಡ, ಅವರು ಹೆದರುದಿಲ್ಲವ ಸಂಗೀತ, ರಾಹುಲ್ ಹೆದರೋದಿಲ್ಲ. ಹಾಯ್ ಸಂಜೆ ಸಿಸ್ ಅಂತ ಹೇಳಿ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ದು ಹೆದರದು ಅಂತ? ಅಣ್ಣ ಅಂತ ಹೇಳಿದ್ರೆ ಟೀಚರ್ ಬಂದರು, ಟೀಚರ್ ಬತ್ತೇರು ಬರೋದಿಲ್ಲ. ಪ್ರಸಾದ್ ಬ್ರೋ ಹಾಯ್ ಬರೋದಿಲ್ಲ. ಸಂಧ್ಯಾ ಸಿಸ್ ಮತ್ತೆ ನಿಮಗೆ ಭಾಷಣ ಬಿಗಿತ ಇರಬೇಡ, ಮೆಸೇಜ್ ಓದಬೇಕು ಲೈವಲ್ಲಿ. ನಾನು ಓದ್ತಾ ಇದ್ದೇನೆ, ಮಳೆ ಬರ್ತಾ ಇದೆ, ಮೀಟರ್ ತುಂಬ ಇದೆ, ಮುಂದೆ ನಿಂತು ಯಾರು ಮಾತಾಡಲ್ಲ, ಧೈರ್ಯ ಬೇಕಲ್ಲ ಮಾತಾಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನು ಪ್ರಾಬ್ಲಮ್ ಅಂತ ಕೇಳಿದ್ರೆ ಶಾಂತ ಸಿಸ್ ಹೌದು ರಾಹುಲ್ ಬ್ರೋ ಅಂತ ಹೇಳಿದೆ. ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆ್ಯಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀದುರ್ಗ ಚಾನಲ್. ಸೂಪರ್ ಸಂಜೆ ಸಿಸ್ ಈ ರೇಂಜ್ ಒಳ್ಳೆರ್ಕೇನೊಂದುಳ್ಳೇರು ಜೋರು ಬಸ್ಸ ಮಾರ. ಯಾರು ಮಾತಾಡಿದ್ರು ನೀನು ಯಾರು ಮಾತಾಡಿದ್ರು ಮೆಸೇಜ್ ಓದಲ್ಲ ನಿಂದೆ ನೀನು ಎಂತದ ಸಂಗೀತ ನಿನ್ನ ಕರ್ಮ. ಗಾಳಿ ಜೋರು ಸಿಸ್ ಅಂದಿಯೇ ಬಸ್ಸ ಸ್ವಲ್ಪ ಗಾಳಿ ಕಡಿಮೆ ಉಂಟು. 4 ಕೊರಲೆ ಶಾಂತ ಸಿಸ್ ಮಾಡೋದಲ್ಲಿ ನಾವು ಚಿಕ್ಕ ಜೊತೆ ಕೊರ್ರೆ ಯಾನ ಸೂಪರ್ ಸಂಜೆ ಸಿಸ್ ಮಾಡೋದಲ್ಲಿ ಸಂಜೆ ಸಿಸ್. ಹೌದು ನಿಮಗೇನು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಅಂದಣ್ಣ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ಅಣ್ಣನ ಪಾತೆಯೇ ಅಪ್ಪಾತಿ ತೇಟಿಲ್ಲ ಅಪ್ಪಾತಿತೋ ಅಪ್ಪಾತಿ ಕೂತು ಅಪ್ಪಾತೆಯೇ ಅಂದಣ್ಣ ಶಾಂತ പോണ്ടാന്ന് ഫോൺ ചോദിച്ചോടി എന്നാന്ന് ഈ പോണ്ടാന്ന് ಗಿಡ ಪೂಡವೇನು ಪಡದಲ್ಲಿ ನಾವು ಪೂಪುಳಿತ್ತ ನಿಜ ಉಂಡು ಒಬ್ಬ ಸಂಧ್ಯಕ್ಕ ಹಾಯ್ ಪಣದಲ್ಲಿ ರಾಹುಲ್ ಗಿಡ ಪೊಡವೇನು ಪಣದಲ್ಲಿ ರಾಹುಲ್ ನೈಟ್ನಲ್ಲಿ 90 ಕಡಿಮೆ ಮಾಡು ಅಂತ ಅವ್ರು ಮಾಡುವುದಿಲ್ಲ 90 ನೀನೇ ಮಾಡ್ತೀಯ ಅಂತ 90. ಶಾಂತ ಸಿಸ್ ಶ್ರೀಶ ಭಟ್ ಅವ್ರನ್ನ ಸಪೋರ್ಟಿಂಗಲ್ಲಿದ್ದಾರೆ. ಶಾಂತಿಸ್ ಬರೆಯನ ಬಲ್ಲಿ ಅವನ ಪಣದಲ್ಲಿ ಸವಿ ಸವಿ ನೆನಪು 1000 ನೆನಪು ಅಂತ ಹೇಳ್ತಾರೆ. ಸವಿ ಸವಿ ನೆನಪು 1000 ನೆನಪು ಕೂಡ ಬರ್ತುಂಡು ಅಂದಂದು ಬರ್ಪುಡು ಅವು ಪೋಪುಜಿ ಅಂಚ ಆಯ್ಕೆ ಕಿರೀಟ ಇತ್ತಿನೇ ಉಂಟು ಅವು ಬಿಲ್ಕುಲ್ ಪೋಪುಜಿ ಎಂತಕ್ಕೆ ಬರೋದಿಲ್ಲ ಶಾಂತ ಸಿಸ್ ಅಂದು ಬಟ್ ಬ್ರೋ ಬರೋದಿಲ್ಲ ಬಾ ಸಂಗೀತ ಒಟ್ಟಿಗೆ 90 ಹಾಕೋಣಗೆ. ಹಾಯ್ ರಾಹುಲ್ ಬ್ರೋ ಬರೋದಿಲ್ಲ ಸಂಜೆ ಸಿಸ್. ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸಂಧ್ಯಾ. ಸಂಗೀತ ಪೋಂಡ ಅಂದಿಯೇ ಒಂಜಿ ಕಮ್ಮಿ ತೋಜುಡು ಎಂಕ್ ಒಂಜಿ ಕಮ್ಮಿ ತೋಜುಡು ಸಂಗೀತ ಪೋಂಡ್ ತೋಜೋಡು. ಪ್ರಸಾದನ್ನ ಸಪೋರ್ಟಿಂಗಲ್ಲಿದೆ, ಸಂಡೆ ಕೂಡ ಸಪೋರ್ಟಿಂಗಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪೋಂಡ ಪೋವಡ್ ಚೊರೆಪಟ್ಟು ಅಂದದ್ದು ಚೊರೆಪಟ್ಟು ಗೊತ್ತಾಪುಜಿ ಟೈಮ್ ಪೋಯಿನ ಗೊತ್ತಾಪುಜಿ ಪಾತ್ರದ ನಾನು ಥ್ಯಾಂಕ್ ಯು ಸೋ ಮಚ್. ಪ್ರೀತಿಸ್ ಬರ್ತೀರಿ ಲೈಕ್ ಡನ್ ಪನೊಂದುಲ್ಲೇರು ಪ್ರೀತಿಸ್ ಬರ್ರೆ ಇಜ್ಜಿಯ ಕಡೆ ಲೈವ್ಗೆ ಪ್ರೀತಿಸ್ ಒಂದು ಇಲ್ಲಾಡ ನೀರ್ದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಮಾರೆ ನೀರಿಜ್ಜಿ ಮಾರ್ರೆ ಎಂಕ್ಲಿಗೆ. ಪ್ರಸಾದ್ ಬ್ರೋ ಬಕ್ಕ ಎಂಚ ಉಳ್ಳಾರ ಮತ್ತು ಚೂರು ಬಿಸಿ ಇನ್ನಿ ಮಾತ್ರ. ಪ್ರಸಾದ್ ಬ್ರೋ ಬಕ್ಕ ಎಂಚ ಉಳ್ಳಾರು ಏನಂದ್ರೆ ಸಂಜೆ ಸಿಸ್ ಆಯ್ ಪ್ರೀತಿಸ್ ಪನೊಂದುಲ್ಲೇರು ಮ್ಯೂಟುಲ್ಲೆ ಓಕೆ ಪ್ರೀತಿಸ್ ನೋ ಪ್ರಾಬ್ಲಮ್ ದಾದಿ ಪಿದ ಇಲ್ಲಾರ. ಹಾಯ್ ಶಾಂತ ಸಿಸ್ ಪನೊಂದುಲ್ಲೇರು ಪ್ರೀತಿ ಅಕ್ಕ ಹಾಯ್ ಪನೊಂದುಲ್ಲೇರು. ಹಾಯ್ ಸಂಜೆ ಸಿಸ್ ಪನೊಂದುಲ್ಲೇರು ಪ್ರೀತಿ ಅಕ್ಕ ಹಾಯ್ ಪನೊಂದುಲ್ಲೇರು. ಪ್ರಸಾದನೆ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ.
ಹಾಯ್ ರಾಹುಲ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಅಕ್ಕ ಹಾಯ್ ಅಂತ ಸಂಧ್ಯಾ ಹೇಳ್ತಾ ಇದ್ದಾರೆ. ಹಾಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸಿಸ್ ಪ್ರೀತಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್. ಸಂಧ್ಯಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ರಸ್ತುತ ಯಾನು ಹುಷಾರುಳ್ಳ ಟೀಚರ್ ಪನೊಂದುಲ್ಲೇರು. ಕುಡಪತ್ರ ಸಂಗೀತಕ್ಕೆ ಪ್ರಸಾದ್ ಬ್ಲೂ ತೆಗಿ. ಪ್ರೀತಿ ಲೈವ್ನಲ್ಲಿ ಪ್ರಸಾದ್ಗೆ ಬ್ಲೂ ಇಲ್ಲ, ಅಲ್ಲಿ ಬ್ಯಾಡ್ ಕಮೆಂಟ್ ಹಾಕಿರಬೇಕಾ, ಅದಕ್ಕೆ ಬ್ಲೂ ತೆಗಿದ್ದಾರೆ ಅಂತ. ಹೌದು ನಂದೇ ಪ್ರಸಾದನ್ನ ಬ್ಲೂ ಇತ್ತು ಜವಲು. ಶ್ರೀಶಾ ಭಟ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸಂಧ್ಯಾ ಸಪೋರ್ಟಿಂಗಲ್ಲಿದ್ದಾರೆ. ಶಾಂತ್ ಸಿಸ್ ಪ್ರಸಾದ್ ಬ್ರೋ ಅಂತ ಸಪೋರ್ಟಿಂಗಲ್ಲಿದ್ದಾರೆ. ಸಂಧ್ಯಾ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಪ್ರಸಾದನ ಸಪೋರ್ಟು, ಸಂಧ್ಯಾ ಸಪೋರ್ಟು, ಎಲ್ಲ ಸಪೋರ್ಟು ನಡುಟೊಂದು ಯಾನ್ ಮ್ಯೂಟು ಸಿಸ್ ಕಲ್ಪ ಒಂದುಲ್ಲೆ. ಓಕೆ ಎಕ್ಸಾಮ್ ಅತ್ತೆ ಜೋಕ್ಲಿಗೆ ಎಕ್ಸಾಮ್ ಅತ್ತೆ. ಓಕೆ ಸಪೋರ್ಟಲ್ಲಿದ್ದಾರೆ. ಓಕೆ ಶಾಂತಿಸ್ ಸಪೋರ್ಟ್ ಯಾರೆಲ್ಲ ಸಪೋರ್ಟಿಂಗಲ್ಲಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಎಂಕ್ ಇಜ್ಜಿ ಅಲ್ಬು ಸಂಗೀತಕ್ಕ ಅಂದೇ ದಾಯೆ ಎರೆಗ್ಲೆಜ್ಜಿ ಇನಿ ಎರೆಗ್ಲೆತ್ತು ಜೊತೆ ಬಕ್ಕ ಕೊರಿಯರು ಕೂಡ ಇನಿ ಫಸ್ಟ್ ಫೋನಾಗ ಎರೆಗ್ಲೆತ್ತು ಜೊತೆ ಪ್ರೀತಿಸಿಸ್ ಬ್ಯೂಟಿಫುಲ್ ಪ್ರಸಾದ್ ಬ್ರೋ ಸಪೋರ್ಟಿಂಗ್ ಲೇರು ಬಕ್ಕ ಶಾಂತಿ ಸಪೋರ್ಟಿಂಗ್ ಲೇರು. ಪಾರಿವಾಳ ಬಂತು. ಹಾಯ್ ಪಾರಿವಾಳ ವೆಲ್ಕಮ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಯಾಕೆ ಪಾರಿವಾಳ ಎಂತಾಯಿತು ಪಾರಿವಾಳ ಬ್ಯುಸಿಯಾ? ಓಕೆ ಪಾರಿವಾಳ ಬಾಯ್ ಏನಾಯಿತು ಪಾರಿವಾಳಕ್ಕೆ? ಶಾಂತಿ ಸಪೋರ್ಟಿಂಗಲ್ಲಿದ್ದಾರೆ. ಆಲ್ ಆಯ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಂಧ್ಯಾ ಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಶಾಂತಿ ಸಪೋರ್ಟು, ಪ್ರಸಾದನ ಸಪೋರ್ಟು, ಬಾಯ್ ಆಲ್ ಅಂತ ಹೇಳ್ತಾ ಇದ್ದೆ. ಎಂತಾಯ್ತಾ ಸಂಗೀತ ಅವರೇ? ಪ್ರಸಾದ್ ಬ್ಯಾಡ್ ಕಮೆಂಟ್ ಹಾಕಿಲ್ಲ, ಅವರಿಗೆ ಬೇಡ ಹೇಳಿದ್ರು ಅಷ್ಟೇ. ಅಷ್ಟೇಯಾ ಸಂಗೀತ ಅವರೇ? ಪ್ರಸಾದ್ ಇವತ್ತು ಬ್ಯಾಡ್ ಕಮೆಂಟ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಅವರಿಗೆ ಬೇಡ ಅಂತ ಹೇಳಿದ್ರು ಅಷ್ಟೇ, ಅದಕ್ಕಿಲ್ಲ. ಮತ್ತು ನೀವು ಎಂಥವ ನಗಡುದು ಸಂಗೀತ ಅದನ್ನೆಲ್ಲ ಇಟ್ಕೊಂಡು? ಸರಿಯಾಗಿ ವಿಷಯ ಗೊತ್ತಿಲ್ಲ ಈ ಸಂಗೀತನಿಗೆ, ಸುಮ್ಮನೆ ಹೇಳಿ ನಗೋದು. ಈ ಪ್ರೀತಿ ಎಲ್ಲರೂ ಹೋಗಿ ಬ್ಯುಸಿ ಇದೆಯಾ ಅಂತ ಹೇಳೋದು, ಅವರೆಲ್ಲ ಇವಲ್ಲೆಲ್ಲರ ಹತ್ರ ಸಪೋರ್ಟ್ ತಗೊಳ್ತಾರೆ. ಅದೇ ಈ ಪ್ರೀತಿ ಎಲ್ಲರ ಹೋಗಿ ಬ್ಯುಸಿ ಇದ್ದೇನೆ ಅಂತ ಹೇಳೋದು ಪಕ್ಕ. ಮತ್ತೆ ಬ್ಯುಸಿ ಇಲ್ಲದಿದ್ರೆ ಓಕೆ, ನಾನು ಲೈವ್ ಎಂಡ್ ಮಾಡ್ತೇನೆ. ಇದೆ ನಂದು ಬ್ಯಾಟ್ರಿ ಲೋ ಆಗ್ತಾ ಬಂತು. ಪಾರಿವಾಳ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇರುವ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಲೈಕ್ ಕೊಟ್ಟವರಿಗೆ ಕೂಡ ಥ್ಯಾಂಕ್ ಯು. ನಿಮಗೆ ಏನು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮೆಸೇಜ್ ಹಾಕಿ. ನಾನೀಗ ಲೈವ್ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಶ್ರೀಶಾ ಭಟ್ ಅವರೇ. ಮತ್ತು ಆಗದಿಂದ ಇದ್ದಾರೆ ಶ್ರೀಶಾ ಭಟ್ ಅವರು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಪ್ರಸಾದಣ್ಣ, ಥ್ಯಾಂಕ್ ಯು ಪ್ರೀತಿ ಸಿಸ್, ಥ್ಯಾಂಕ್ ಯು ಸಂಧ್ಯಾ, ಥ್ಯಾಂಕ್ ಯು ಅನಿಲ್ ಬ್ರೋ, ಮತ್ತು ಥ್ಯಾಂಕ್ ಯು ಪಾರಿವಾಳ, ಥ್ಯಾಂಕ್ ಯು ಶಾಂತ ಸಂಗೀತ, ಮತ್ತು ಥ್ಯಾಂಕ್ ಯು ರಾಹುಲ್ ಬ್ರೋ. ಎಲ್ಲರಿಗೂ ಕೂಡ ಯಾರೆಲ್ಲ ಬಂದಿದ್ದೀರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಓಕೆ ಅಂತ ನಿಮ್ಮ ಸಪೋರ್ಟ್ ನನಗೆ ಬೇಕಿಲ್ಲ ಗೊತ್ತಾಯ್ತಾ ಅಂತ ಹೇಳ್ತಾ ಇದ್ದಾರೆ ಸಂಗೀತಗ. ಅವನು ಎನ್ನ ಪುದಾರ ಇದು ಬರ್ತದೆ ಮಸ್ತ್ ಮಿಸ್ಟೇಕ್ ಮಾಡ್ತಾರೆ ನಾವು ಗೊತ್ತುಂಡೆ ಪೂರೆಲ್ಲ ಇಂಕ್ರಿಯರ್ಲ ಕಾಪಡ ಸಂಗೀತಗ ನೆರ್ನಾಗ ಹೆಂಗೆ ಕಾಪಡ ಯಾನು ಎಂಕಡಿರ್ವಿ ನಮ್ಮಕ್ಕೊಂದು ಸಂಗೀತ ನಾಳೆಯಿಂದ ಹೆಸರು ಚೇಂಜ್ ಮಾಡ್ಕೊಳ್ಬಾರ ಸಂಗೀತ. ಓಕೆ ಬಾಯ್ ಆಲ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್.